ಸ್ಟಾರ್ಟ್ ಮಾಡಿ ಮಾತಾಜಿ ಪ್ರೇಯರ್. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಭಕ್ತರಿಗೆ ಶ್ರೀಲಾ ಪ್ರಭುಪಾದ ಲೀಲಾಮೃತ ಓದುವ ತರಗತಿಗೆ ಸ್ವಾಗತ. ಇದನ್ನು ಶ್ರೀ ರಾಧಾ ಗೋವಿಂದ ಮಂದಿರ ಬೆಂಗಳೂರು ಆಯೋಜಿಸಿರುವಂತ ಕಾರ್ಯಕ್ರಮ. ಇದು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಗದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ. ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಸಾಧನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು 3 ಮಂದಿ ಶಿಷ್ಯರೊಂದಿಗೆ ಪ್ರಯಾಣ ಮಾಡಿದರು. ಶ್ಯಾಮಸುಂದರ ಅವರ ಕಾರ್ಯದರ್ಶಿಯಾಗಿದ್ದನು. ಪ್ರದ್ಯುಮ್ನ ಅವರ ಸೇವಕ ಮತ್ತು ಸಂಸ್ಕೃತದ ಸಂಪಾದಕನಾಗಿದ್ದನು ಮತ್ತು ನಂದಕುಮಾರ ಅವರು ಅಡುಗೆಯವನಾಗಿದ್ದನು. ಸಿಂಗಪುರ ಅವರ ಮೊದಲನೇ ನಿಲ್ದಾಣವಾಗಿತ್ತು. ಆದರೆ ಅಲ್ಲಿನ ವಲಸೆ ಅಧಿಕಾರಿಗಳು ಯಾವುದೇ ವಿವರಣೆ ನೀಡದೆ ದೇಶದೊಳಗೆ ಪ್ರಭುಪಾದರ ಪ್ರವೇಶವನ್ನು ನಿರಾಕರಿಸಿದ್ದರು. ಸಿಂಗಪುರದಲ್ಲಿದ್ದ ಸಹಾನುಭೂತಿ ಪರ ಭಾರತೀಯರು ಪ್ರಭುಪಾದರ ಪ್ರವಚನಕ್ಕಾಗಿ ಏರ್ಪಾಡು ಮಾಡಿದ್ದರು ಮತ್ತು 100 ಆಹ್ವಾನ ಪತ್ರಿಕೆಗಳನ್ನು ಸಹ ಹಂಚಿದ್ದರು. ಆದರೆ ಶ್ರೀಲ ಪ್ರಭುಪಾದರು ನಿರಾಸೆ ಮತ್ತು ಬೇಸರಗಳೊಂದಿಗೆ ಅಲ್ಲಿಂದ ಸಿಡ್ನಿಗೆ 12 ಗಂಟೆಗಳ ವಿಮಾನ ಪ್ರಯಾಣವನ್ನು ಮುಂದುವರಿಸಬೇಕಾಯಿತು. ಏಪ್ರಿಲ್ 1, 1972 ಮೆಲ್ಬರ್ನ್ಗೆ ಹೋಗುವ ಮೊದಲು ಸಿಡ್ನಿಯಲ್ಲಿ ಕೆಲವು ದಿನ ಉಳಿಯಲು ಪ್ರಭುಪಾದರು ಯೋಜನೆ ಹಾಕಿಕೊಂಡರು. ಆಸ್ಟ್ರೇಲಿಯಾದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ಇನ್ನೂ ಶೈಶಾವಸ್ಥೆಯಲ್ಲಿತ್ತು. ಆದರೂ ಪ್ರಭುಪಾದರಿಗೆ ಕೆಲವು ಗುಣಾತ್ಮಕ ಸೂಚನೆಗಳು ಕಂಡವು. ದೀಕ್ಷೆ ಪಡೆಯುವ ಭಕ್ತರಿದ್ದರು. ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಭುಪಾದರು ಕಾರ್ಯಕ್ರಮಗಳಿದ್ದವು ಮತ್ತು ದೇವಾಲಯದಲ್ಲೇ ಅವರು ಬೆಳಗಿನ ಪ್ರವಚನ ಸಾಕಷ್ಟು ಸಂಖ್ಯೆಯ ಆಸಕ್ತ ಸ್ತೋತ್ರಗಳಿದ್ದರು. ಇದು ಆಸ್ಟ್ರೇಲಿಯಾಗೆ ಪ್ರಭುಪಾದರು ಕೇವಲ 2ನೇ ಭೇಟಿಯಾಗಿತ್ತು. ಸುಮಾರು 1 ವರ್ಷದ ಹಿಂದೆ ಅವರಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದಾಗ ರಾಧಾ ಗೋಪಿನಾಥರು ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಹೀಗೆ ಪ್ರಾರ್ಥಿಸಿದ್ದರು: ಈಗ ನಾನು ನಿಮ್ಮನ್ನು ಈ ಮ್ಲೇಚ್ಛರ ವಶಕ್ಕೊಪ್ಪಿಸಿ ಹೋಗುತ್ತಿದ್ದೇನೆ. ಇನ್ನು ಜವಾಬ್ದಾರಿ ನನ್ನದಲ್ಲ. ನೀವು ಯುವತಿಯರಿಗೆ ದಯವಿಟ್ಟು ಮಾರ್ಗದರ್ಶನ ಮಾಡಬೇಕು ಮತ್ತು ನಿಮ್ಮನ್ನು ಸರಿಯಾಗಿ ಪೂಜಿಸಲು ಅವರಿಗೆ ಬುದ್ಧಿ ಕೊಡಬೇಕು. ಹೀಗೆ ಹಿಂತಿರುಗಿ ಬಂದು ಆ ವಿಗ್ರಹವನ್ನು ಕಂಡಾಗ ಅವರಿಗೆ ಸಂತೋಷವಾಯಿತು, ಏಕೆಂದರೆ ವಿಗ್ರಹಗಳು ಚಲುವಾಗಿ ಅಲಂಕೃತವಾಗಿದ್ದವು ಮತ್ತು ಸರಿಯಾದ ಆರೈಕೆಯಲ್ಲಿರುವಂತೆ ತೋರಿದವು. 5 ದಿನಗಳ ಬಿಡುವಿಲ್ಲದೆ ಪ್ರಚಾರದ ಬಳಿಕ ಅವರು ಮೆಲ್ಬರ್ನ್ಗೆ ವಿಮಾನಯಾನ ಹೊರಟರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಗೀತಾ ಆರ್ ಕೋಡಿಕಲ್ ಓದಿ.
ಗೀತಾ ಆರ್ ಕೋಡಿಕಲ್ ಓದಿ. ಅವ್ರು ರೆಡಿ ಇಲ್ಲದಿದ್ರೆ ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಮಾತಾಜಿ ಹರೇ ಓದಿ ಕೃಷ್ಣ. ಮಾತಾಜಿ. ಓದಿ. ಉಪನಂದ. ಮೆಲ್ಬರ್ನ್ನಲ್ಲಿ ಪ್ರಭುಪಾದರು ಪುರಭವನದಲ್ಲಿ ಪ್ರವಚನ ನೀಡಿದರು. ಮೆಲ್ಬರ್ನ್ನಲ್ಲಿ ಹಿಪ್ಪಿಗಳೆಲ್ಲರೂ ಅಲ್ಲಿಗೆ ಬಂದಿದ್ದರು. ಅಲ್ಲಿ ವಿಜರ್ಡ್ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಆತನು ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದನು. ತನ್ನ ಅರ್ಥಹೀನ ಮತಬೋಧನೆಗೆಂದು ತನ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ದನು. ಆತನು ಬುದ್ಧಿಜೀವಿಯಾಗಿದ್ದನು. ಬಿಗಿ ಉಡುಪಿನ ಮೇಲೆ ತೋಳಿಲ್ಲದ ಕಪ್ಪು ಮೇಲಂಗಿಯೊಂದನ್ನು ಆತನು ತೊಟ್ಟಿದ್ದನು. ಪ್ರಭುಪಾದರು ಪ್ರಶ್ನೆಗಳನ್ನು ಆಹ್ವಾನಿಸಿದ ಕೂಡಲೇ ಆತನು ಎದ್ದು ನಿಂತನು. ಆತನಿಗೆ ತನ್ನದೇ ಆದ ಅನ್ಯಾಯಗಳ ಗುಂಪೊಂದಿತ್ತು. ಪ್ರಾರಂಭದಲ್ಲಿ ಆತನು ತುಂಬಾ ಗೌರವದಿಂದ ಮಾತನಾಡಿದನು. ಪರಮ ಪೂಜ್ಯರೇ, ದಯವಿಟ್ಟು ಕ್ಷಮಿಸಿ. ನಾನು ತಮ್ಮ ಪ್ರವಚನವನ್ನು ಆಲಿಸಿದ್ದೇನೆ. ಆದರೆ ಈ ಸಂಬಂಧವಾಗಿ ನಾನು ಹೇಳಬೇಕಾದ್ದು ಒಂದಿದೆ. ನಾನೇ ದೇವರೆಂದು ನನ್ನ ನಂಬಿಕೆ. ನಾನೇ ಈ ಬ್ರಹ್ಮಾಂಡದ ಕೇಂದ್ರ. ಇದನ್ನು ನಾನು ಮುಂದಿನ ವರ್ಷ ನಿರೂಪಿಸಲಿದ್ದೇನೆ. ಪ್ರಭುಪಾದರು ಹೇಳಿದರು, ಅದು ಸರಿ, ಪ್ರತಿಯೊಬ್ಬರೂ ಹಾಗೆ ಯೋಚಿಸುತ್ತಿದ್ದಾರೆ. ನಿನ್ನ ವಿಭಿನ್ನತೆ ಏನು? ವಾಸ್ತವವಾಗಿ ವಿಜರ್ಡ್ ತನ್ನ ವೇಷಭೂಷಣ ಮುಂತಾಗಿ ಎಲ್ಲದರಲ್ಲೂ ವಿಭಿನ್ನನಾಗಿರಲು ಬಯಸಿ ಆಟ ಕಟ್ಟಿದ್ದನು. ಆದ್ದರಿಂದ ಪ್ರಭುಪಾದರು ಅವನ ಕಳ್ಳಾಟವನ್ನು ಮತ್ತು ಅವನೊಬ್ಬ ಕೇವಲ ಭೌತಿಕವಾದಿ ಮೂರ್ಖನೆಂಬುದನ್ನು ಬಯಲು ಮಾಡಿದರು. ಎಲ್ಲರೂ ನಗುತ್ತಾ ಚಪ್ಪಾಳೆ ತಟ್ಟಲಾರಂಭಿಸಿದರು. ಆಕ್ಲ್ಯಾಂಡ್, ಏಪ್ರಿಲ್ 14, 1972. ಪ್ರಭುಪಾದರ ಆಗಮನಕ್ಕೆ ಕೆಲವು ವಾರಗಳ ಮೊದಲಷ್ಟೇ ಭಕ್ತರು ನ್ಯೂಜಿಲೆಂಡ್ನಲ್ಲಿ ಒಂದು ದೇವಾಲಯವನ್ನು ತೆರೆದಿದ್ದರು. ಪ್ರಭುಪಾದರು ಅಲ್ಲಿ ಕೆಲವು ದಿನ ಉಳಿದು ರಾಧಾಕೃಷ್ಣ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಭೂರಿ ಜನ. ಪ್ರಭುಪಾದರು ಅಮೃತಶಿಲೆಯ ದೊಡ್ಡ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಆದರೆ ಅವುಗಳ ಉಸ್ತುವಾರಿ ನೋಡಿಕೊಳ್ಳಲು ಒಬ್ಬ ಹುಡುಗಿ ಮಾತ್ರ ಇದ್ದಳು. ಹೇಗೆ ಆಗಲಿ, ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲೇಬೇಕು ಮತ್ತು ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ಪ್ರಭುಪಾದರು ಒತ್ತಾಯಿಸುತ್ತಿದ್ದರು. ವಿಗ್ರಹಗಳಿಗಾಗಿ ಹಲವು ಜೊತೆ ವಸ್ತ್ರಗಳು ಕೂಡಲೇ ಸಿದ್ಧವಾಗಬೇಕೆಂದು ಅವರು ಆಗ್ರಹಪಡಿಸಿದರು. ಆದ್ದರಿಂದ ಕೆಲವು ಭಕ್ತರು ಒಂದು ತಾತ್ಕಾಲಿಕ ಮರದ ಪೀಠವನ್ನು ಸಿದ್ಧಪಡಿಸಿದರು ಮತ್ತು ವಿಗ್ರಹಗಳಿಗೆ ಒಂದು ಪರದೆ ಕಟ್ಟಿದರು. ಪರದೆ ಬಿದ್ದು ಹೋಯಿತು. ಯಾಕೋ ಯಾವುದೂ ಸರಿಯಾಗಿ ನಡೆಯುತ್ತಿರಲಿಲ್ಲ ಎಂದು ಎಲ್ಲ ಗೊಂದಲಮಯವಾಗಿತ್ತು. ಎಲ್ಲರೂ ಆತಂಕಗೊಂಡಿದ್ದರು. ಆದ್ದರಿಂದ ಶ್ರೀಲ ಪ್ರಭುಪಾದರು ಆ ಕೆಲಸವನ್ನು ತಾವೇ ಕೈಗೆತ್ತಿಕೊಂಡರು. ಇದನ್ನು ಇಲ್ಲಿಡಿ, ಅದನ್ನು ಅಲ್ಲಿಡಿ. ಮೇಲ್ ಮಾಡಬೇಕು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಗೀತಾರ್ ಕೋಡಿಕಲ್ ರೆಡಿ ಇಲ್ಲದಿದ್ರೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹ್ಮ್. ಪ್ರಭಾವತಿ ಮಾತಾಜಿ ಓದಿ. ನಾನು ಗೀತಾರ್ ಇದ್ದೇನೆ ಕೋಡಿಕಲ್ ರೆಡಿ. ಮಾತಾಜಿ. ರೆಡಿ ಇದ್ರೆ ಓದಿ ಮಾತಾಜಿ. ಹೌದು. ಓದ್ತೀನಿ. ಎಲ್ಲಿದೆ ಮಾತಾಜಿ? ಆದ್ದರಿಂದ ಶ್ರೀಲ ಪ್ರಭುಪಾದರು ಇಲ್ಲಿಂದಲೇ ಓದಿ. ಆದ್ದರಿಂದ ಶ್ರೀಲ ಪ್ರಭುಪಾದರು ಆ ಕೆಲಸವನ್ನು ತಾವೇ ಕೈ ಎತ್ತಿಕೊಂಡರು. ಇದನ್ನು ಇಲ್ಲಿಡಿ, ಅದನ್ನು ಅಲ್ಲಿ ಹಿಂದಕ್ಕಿಡಿ, ಹೀಗೆ ಮಾಡಿ ಹಾಗೆ ಮಾಡಿ ಎನ್ನುತ್ತಾ ಅವರು ಇಡೀ ಸನ್ನಿವೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಭಕ್ತರು ಪರದೆಯನ್ನು ಮತ್ತೆ ಕಟ್ಟಿದರು. ಈ ವ್ಯಾಸಾಸನವನ್ನು ತೆಗೆದು ಬಿಡಿ ಎಂದು ಪ್ರಭುಪಾದರು ಹೇಳಿದರು. ಅದು ತೀರಾ ದೊಡ್ಡದಾಗಿತ್ತು ಮತ್ತು ಕೊಠಡಿ ತೀರಾ ಚಿಕ್ಕದಾಗಿತ್ತು. ಜನರಿಗೆ ಅಲ್ಲಿ ಸಾಕಷ್ಟು ಜಾಗವಿರಲಿಲ್ಲ. ಆದ್ದರಿಂದ ವ್ಯಾಸಾಸನವನ್ನು ಅಲ್ಲಿಂದ ತೆಗೆದು ಬಿಟ್ಟೆವು. ಪ್ರಭುಪಾದರು ನೆಲದ ಮೇಲೆ ಒಂದು ಚಾಪೆಯನ್ನು ಹಾಸಿ ಅದರ ಮೇಲೆ ಕುಳಿತರು. ಪ್ರಭುಪಾದರು ಒಂದು ರಾತ್ರಿಯ ಮಟ್ಟಿಗೆ ಹಾಂಗ್ಕಾಂಗಿಗೆ ಭೇಟಿ ನೀಡಿದರು. ಭೂರಿ ಜನ ಮತ್ತು ಅವನ ಪತ್ನಿಯಾದ ಜಗತ್ತಾರಿಣಿ ಅಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಪ್ರವಚನ ಮಾಡಿದರು. ಭೂರಿ ಜನ ಗುರುವನ್ನು ಕುರಿತು ಪ್ರಾರ್ಥನೆಯನ್ನು ಹಾಡಲು ನಾವು ಭಾರತೀಯ ಮಕ್ಕಳಿಗೆ ಕಲಿಸಿದ್ದೆವು. ಆದ್ದರಿಂದ ಪ್ರಭುಪಾದರಿಗಾಗಿ ಅವರಿಂದ ಹಾಡಿಸಿದೆವು. ಪ್ರಭುಪಾದರು ನನ್ನತ್ತ ನೋಡಿದರು. ಅವರಿಗೆ ಸಂತೋಷವಾಗಿತ್ತು. ಬಳಿಕ ಅವರೆಂದರು, ಇಲ್ಲಿ ಆಸಕ್ತ ಜನರಿಲ್ಲವೆಂದು ನಿನ್ನ ಹೆಂಡತಿ ಹೇಳಿದರು. ಆದರೆ ಇಲ್ಲಿ ನಿನಗೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನೆಂದೆ, ಅವರು ನಿಮ್ಮ ವಿದ್ಯಾರ್ಥಿಗಳು ಪ್ರಭುಪಾದರೆ. ಪ್ರವಚನದಲ್ಲಿ ಕೊನೆಯಲ್ಲಿ ಪ್ರಶ್ನೆಗಳೇನಾದರೂ ಇದೆಯೇ ಎಂದು ಪ್ರಭುಪಾದರು ಕೇಳಿದರು. ಒಬ್ಬ ಪುಟ್ಟ ಭಾರತೀಯ ಬಾಲಕ ತನ್ನ ಕೈ ಎತ್ತಿ ಕೇಳಿದನು, ಕಾಲ್ಗೀಚನ್ನು ಪ್ರಾರಂಭಿಸಿದವರು ಯಾರು?
ಕೃಷ್ಣ ಲೀಲೆಗಳ ಪುಸ್ತಕದಲ್ಲಿ ಬರುವ ಕಾಲ್ಗಿಚ್ಚಿನ ಬಗ್ಗೆ ಅವನು ಯೋಚಿಸುತ್ತಿದ್ದನು. ಆದರೆ ಪ್ರಭುಪಾದರು ಅದನ್ನು ಗುರುವನ್ನು ಕುರಿತ ಪ್ರಾರ್ಥನೆಯಲ್ಲಿ ಬರುವ ಭೌತಿಕ ಪ್ರಪಂಚವೆಂಬ ಕಾಲ್ಗಿಚ್ಚಿನ ಅರ್ಥದಲ್ಲಿ ತೆಗೆದುಕೊಂಡು ಹೇಳಿದರು. ಕಾಲ್ಗಿಚ್ಚನ್ನು ಯಾರೂ ಪ್ರಾರಂಭಿಸಲಿಲ್ಲ, ಅದು ತಾನಾಗಿಯೇ ಶುರುವಾಯಿತು. ಕಾಡಿನಲ್ಲಿ ಬಿದಿರ ಗಳಗಳೆರಡು ಪರಸ್ಪರ ಉಜ್ಜಿಕೊಳ್ಳುತ್ತಿರುವುದರಿಂದ ಬೆಂಕಿ ಶುರುವಾಗುತ್ತದಲ್ಲ ಹಾಗೆ. ಆದರೆ ಹರೇ ಕೃಷ್ಣ ಮಂತ್ರವನ್ನು ಕೀರ್ತನೆ ಮಾಡುವುದರಿಂದ ಭೌತಿಕ ಪ್ರಪಂಚವೆಂಬ ಕಾಲ್ಗಿಚ್ಚಿನಿಂದ ನಾವು ಪಾರಾಗಬಹುದು. ಜಪಾನಿನ ಭಕ್ತರು ಟೋಕಿಯೋ ಹೊರವಲಯದ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ಒಂದು ಹಳೆಯ ಒಕ್ಕಲು ಮನೆಯಲ್ಲಿ ವಾಸಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಹತ್ತಿರದ ಒಂದು ಹೋಟೆಲಿನಲ್ಲಿ ತಂಗಿದರು. ದೇವಾಲಯದಲ್ಲಿ ರಾಧಾಕೃಷ್ಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಮತ್ತು ಟೋಕಿಯೋ ಇಸ್ಕಾನ್ನ ಮುಖಂಡನಾದ ಸುಧಾಮನಿಗೆ ಸನ್ಯಾಸ ದೀಕ್ಷೆ ನೀಡಿದರು. ಪ್ರಭುಪಾದರು ಹೇಳಿದರು, ನನ್ನ ಶಿಷ್ಯರ ನಾಡಿಮಿಡಿತ ನನಗೆ ತಿಳಿಯುತ್ತದೆ. ಈಚೆಗೆ ನನ್ನ ನಿರ್ವಾಹಕ ಮುಖಂಡರು ಸಾಕಷ್ಟು ಪ್ರಚಾರದಲ್ಲಿ ತೊಡಗದೆ ನಿರ್ವಹಣೆಯ ಕೆಲಸಗಳಲ್ಲಿ ತಲ್ಲೀನನಾಗಿರುವುದು ನಾನು ಗುರುತಿಸಿದ್ದೇನೆ. ಜೆಬಿಸಿ ಮಂದಿ ತಮ್ಮ ಇಲಿ ಮೇಜುಗಳ ಹಿಂದೆ ಕುಳಿತು ಅಧಿಕಾರದ ಕೇಂದ್ರೀಕರಣದ ಪ್ರಯತ್ನದಲ್ಲಿ ನಿರತವಾಗುವುದನ್ನು ಬಿಟ್ಟು ವಿರಾಗಿಗಳಾಗಿ ಸನ್ಯಾಸ ಸ್ವೀಕರಿಸಿ ಸಂಚಾರ ಮತ್ತು ಪ್ರಚಾರಗಳಲ್ಲಿ ತೊಡಗಬೇಕೆಂದು ನಾನು ನನ್ನ ಕಾರ್ಯದರ್ಶಿಗೆ ಹೇಳುತ್ತಿರುತ್ತೇನೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ನನ್ನ ಜಿಬಿಸಿ ಕಾರ್ಯದರ್ಶಿಗಳಾದ ಸಮಾಲಕೃಷ್ಣ ಮತ್ತು ಸುಧಾಮರಿಗೆ ಸನ್ಯಾಸಾಶ್ರಮ ನೀಡಿದ್ದೇನೆ. ಹಾಗೆಂದು ಇಬ್ಬರಿಗೂ ತಮ್ಮ ನಿರ್ವಾಹಕ ಹೊಣೆಗಾರಿಕೆಯನ್ನು ತ್ಯಜಿಸಬೇಕಾಗಿಲ್ಲ. ನನ್ನ ಉದಾಹರಣೆಯನ್ನು ಇವರು ಅನುಸರಿಸಬೇಕು ಮತ್ತು ವೈರಾಗ್ಯ ಭಾವದಿಂದ ತಮ್ಮ ತಮ್ಮ ಜಿಬಿಸಿ ವಲಯಗಳಲ್ಲಿ ಪ್ರಚಾರ ಮತ್ತು ನಿರ್ವಹಣೆ ಎರಡನ್ನೂ ನೋಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಶ್ಯಾಮಸುಂದರ ಪ್ರಭುಪಾದರ ಹೋಟೆಲಿನ ಕೊಠಡಿಯ ಗೋಡೆಗಳಿಗೆ ಅಕ್ಕಿಯ ಕಾಗದ ಅಂಟಿಸಲಾಗಿತ್ತು. ಅಲ್ಲಿ ತುಂಬಾ ಚಳಿಯಾಗಿತ್ತು. ಅದು ಸೆಂಟ್ರಲ್ ಹೀಟಿಂಗ್ ಇಲ್ಲದೆ ಉತ್ತರ ಭಾಗದ ಹವಾಗುಣಕ್ಕೆ ಹಿಂದಿರುಗಿದ ಹಾಗಿತ್ತು. ಒಂದು ದಿನ ನಾನು ಮಂಗಳಾರತಿಗಾಗಿ ಪ್ರಭುಪಾದರ ಕೊಠಡಿಗೆ ಬಂದೆ. ನಾನು ಕಂಬಳಿ ಹೊದ್ದಿದ್ದೆ. ತುಂಬಾ ಚಳಿಯೇ ಪ್ರಭುಪಾದರೇ ಎಂದು ಕೇಳಿದೆ. ಅಲ್ಲಿಯ ಚಳಿ ಅವರಿಗೆ ಇಷ್ಟವಾಗಿಲ್ಲವೆಂಬುದು ನನಗೆ ಅರ್ಥವಾಗುತ್ತಿತ್ತು. ಆದರೆ ಕೃಷ್ಣನ ಸೇವೆಗೆ ಅದು ಅಡ್ಡಿಯಾಗಲು ಪ್ರಭುಪಾದರು ಬಿಡಲಿಲ್ಲ. ನಂದಕುಮಾರ ಭಾನುವಾರದ ಔತಣಕ್ಕೆ ಸುಮಾರು 30 ಮಂದಿ ಜಪಾನಿಯರು ಬಂದಿದ್ದರು. ಅವರಲ್ಲಿ ಬಹುಪಾಲು ಯುವಜನರಾಗಿದ್ದರು. ಪ್ರತಿಯೊಬ್ಬರು ಪ್ರಭುಪಾದರಿಗೆ ಒಂದು ಹೂವನ್ನು ತಂದಿದ್ದರು. ಅದನ್ನು ಅವರ ಪಾದಗಳ ಬಳಿ ಇಟ್ಟು ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು. ಪ್ರಭುಪಾದರಿಗೆ ತುಂಬಾ ಗೌರವ ನೀಡಿದರು. ಈ ಯುವಕ ಯುವತಿಯರು ಒಬ್ಬ ಸಂತನನ್ನು ಗೌರವಿಸಲು ಶಕ್ತರಾಗಿರುವುದು ಶುಭಸೂಚನೆ ಎಂದು ಪ್ರಭುಪಾದರು ಹೇಳಿದರು. ಭೂರಿ ಜನ. ನಾವು ಕೋಚಿಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೆವು. ಅಲ್ಲಿ ಅನೇಕ ಭಾರತೀಯರು ಸಿಂಧಿಗಳು ವಾಸವಾಗಿದ್ದರು. ಟೋಕಿಯೋವಿನಿಂದ ಅಲ್ಲಿಗೆ ಪ್ರಯಾಣ ತುಂಬಾ ದೀರ್ಘವಾದದ್ದಾಗಿತ್ತು. ಅವರು ಪ್ರಭುಪಾದರಿಗೆ ಮನೆಯ 3ನೇ ಮಹಡಿಯಲ್ಲಿ ವಸತಿಗೆ ಏರ್ಪಾಡು ಮಾಡಿದ್ದರು. ಅಲ್ಲಿಗೆ ಮೇಲೇರಿ ಹೋಗಲು ಎಲಿವೇಟರ್ ಸಹ ಇರಲಿಲ್ಲ. ತುಂಬಾ ಶ್ರಮವಾದರೂ ಸಹ ಪ್ರಭುಪಾದರು ಮೆಟ್ಟಿಲುಗಳನ್ನು ಹತ್ತಿ ಮೇಲೇರಿದರು. ಕಾರ್ಯಕ್ರಮವು ಬಹಳ ಕೆಟ್ಟದಾಗಿ ಏರ್ಪಾಟಾಗಿತ್ತು. ಒಂದೇ ವೇದಿಕೆಯಿಂದ ಪ್ರಭುಪಾದರೊಂದಿಗೆ ಪ್ರವಚನ ನೀಡಲು ಒಬ್ಬ ಮಾಯಾವಾದಿ ಸನ್ಯಾಸಿಯನ್ನು ಆಹ್ವಾನಿಸಲಾಗಿತ್ತು. ಪ್ರಭುಪಾದರು ಮೊದಲು ಮಾತಾಡಲು ಬಯಸಿದರು. ಅವರು ಇಂಗ್ಲಿಷಲ್ಲಿ ಮಾತನಾಡಿದರು. ಅಲ್ಲಿ ಸುಮಾರು 100 ಮಂದಿ ಭಾರತೀಯರಿದ್ದರು. ಕೃಷ್ಣನೇ ದೇವರೆಂದು ಪ್ರಭುಪಾದರು ಅತ್ಯಂತ ಸ್ಪಷ್ಟವಾಗಿ ಮತ್ತು ದೃಢವಾಗಿ ವಿವರಿಸಿದರು. ಅನಂತರ ಇನ್ನೊಬ್ಬ ಸನ್ಯಾಸಿಯು ಹಿಂದಿಯಲ್ಲಿ ಮಾತನಾಡತೊಡಗಿದರು. ಪ್ರಭುಪಾದರು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತು ಜಪ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ನಮ್ಮತ್ತ ನೋಡಿ ಕೂಡಲೇ ಕೀರ್ತನೆ ಶುರು ಮಾಡಿ ಎಂದರು. ಆದ್ದರಿಂದ ನಾವು ಆ ಸನ್ಯಾಸಿಯ ಪ್ರವಚನದ ನಡುವೆಯೇ ಎದ್ದು ನಿಂತು ಕೀರ್ತನೆ ಪ್ರಾರಂಭಿಸಿದೆವು. ಕೀರ್ತನೆಯ ಬಳಿಕ ಇದು ಕಾಣದಿಲ್ಲ ಮಾತಾಜಿ. ಪ್ರಭುಪಾದರು ಬೇಗ ಅಲ್ಲಿಂದ ಹೊರ ಬಂದರು. ನಾವು ಪ್ರಭುಪಾದರೊಂದಿಗೆ ಅವರ ಕೊಠಡಿಗೆ ಹಿಂದಿರುಗಿದಾಗ ನಡೆದಿದ್ದೇನೆಂದು ಅವರು ನಮಗೆ ವಿವರಿಸಿದರು. ಮೊದಲಿಗೆ ಆತ ಚೆನ್ನಾಗಿಯೇ ತನ್ನ ಪ್ರಚಾರ ಪ್ರಾರಂಭಿಸಿದ. ಬಳಿಕ ಆತ ಪರತತ್ವದ 5 ವಿಭಿನ್ನ ಲಕ್ಷಣಗಳನ್ನು ವಿವರಿಸಿ ಪಂಚೋಪಾಸನೆಯ ಬಗ್ಗೆ ತಿಳಿಸಿದ. ಕೊನೆಗೆ ಆತ
ಪರತತ್ವವು ಅಂತಿಮವಾಗಿ ನಿರಾಕಾರವೆಂದು ಹೇಳಿದಾಗ ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ. ನಾನು ಹೊರಬಿದ್ದರೆ ಸಿಂಹ, ಮನೆಯಲ್ಲಿರುವಾಗ ಕುರಿಮರಿ. ಪ್ರಭುಪಾದರಿಗೆ ಟೋಕಿಯೋದಲ್ಲಿ ತಮ್ಮ ಪುಸ್ತಕಗಳ ಮುದ್ರಕರಾದ ಡಾಯ್ ನಿಪ್ಪನ್ ಅವರೊಂದಿಗೆ ವ್ಯವಹಾರವಿತ್ತು. ಡಾಯ್ ನಿಪ್ಪನ್ ಮುದ್ರಣ ಸಂಸ್ಥೆಯು ತಮ್ಮಲ್ಲಿ ಇಟ್ಟಿದ್ದ ವಿಶ್ವಾಸದ ಬಗ್ಗೆ ಅವರಿಗೆ ತುಂಬಾ ಸಂತೋಷವಾಗಿತ್ತು. ಸಂಸ್ಥೆಯು ಕೇವಲ ಮಾತಿನ ಮೇಲೆ ಪ್ರಭುಪಾದರಿಗೆ ಲಕ್ಷಾಂತರ ಡಾಲರ್ ಸಾಲ ಕೊಡುತ್ತಿತ್ತು. ಡಾಯ್ ನಿಪ್ಪನ್ ಅವರ ಕಾರ್ಯನಿರ್ವಾಹಕರಲ್ಲಿ ಒಬ್ಬನು ಪ್ರಭುಪಾದರ ಬಳಿಗೆ ವಿನೀತನಾಗಿ ಬಂದು 1.5 ವರ್ಷಗಳ ಹಿಂದೆ ತೀರಿಕೊಂಡಿದ್ದ ತನ್ನ ಮಗನು ಬುದ್ಧನ ಬಳಿಗೆ ಹೋಗಿದ್ದಾನೆಯೇ ಎಂದು ಕೇಳಿದನು. ದುಭಾಷಿಯಾದ ಒಬ್ಬ ಜಪಾನಿ ಯುವ ಹರೇ ಕಾರ್ಯನಿರ್ವಾಹಕರು ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ ಓದಿ. ಮಾತಾಜಿ ಓದ್ತೀನಿ. ಈಗ ಅನ್ಮ್ಯೂಟ್ ಆಯ್ತು. ದುಭಾಷಿ ಅಲ್ಲಿಂದ ಅಲ್ಲ ಮಾತಾಜಿ? ಹೌದು. ದುಭಾಷಿಯಾದ ಒಬ್ಬ ಜಪಾನಿ ಯುವ ಕಾರ್ಯ ನಿರ್ವಾಹಕನು ಆ ಹಿರಿಯನ ಪ್ರಶ್ನೆಯನ್ನು ಪ್ರಭುಪಾದರಿಗೆ ಭಾಷಾಂತರಿಸಿ ಹೀಗೆ ವಿವರಿಸಿದನು. ಮಗನ ಸಾವಿನ ಬಳಿಕ ಈತ ತುಂಬಾ ಧಾರ್ಮಿಕನಾಗಿದ್ದಾನೆ. ತೀರಿಕೊಂಡವನು ದೊಡ್ಡ ಮಗನೇ? ಪ್ರಭುಪಾದರು ಕೇಳಿದರು. ಅಲ್ಲ, 20 ವರ್ಷದ ಕೊನೆಯ ಮಗ. ಆ ಇಬ್ಬರು ಕಾರ್ಯನಿರ್ವಾಹಕರು ತಮ್ಮಲ್ಲೇ ಕೊಂಚ ಮಾತಾಡಿಕೊಂಡರು. ತನ್ನ ಮಗನ ಸಾವಿನ ದುಃಖದಿಂದ ತಾನು ಹೇಗೆ ಪಾರಾಗುವುದೆಂದು ಈತ ನಿಮ್ಮನ್ನು ಕೇಳುತ್ತಿದ್ದಾನೆ. ಪ್ರಭುಪಾದರು ಹೇಳಿದರು, ಹಾಗೂ ಎಲ್ಲ ಯಶಸ್ಸು ಸಹ ಕೃಷ್ಣನ ತೃಪ್ತಿಯನ್ನು ಅವಲಂಬಿಸಿದೆ. ಅದನ್ನು ನಾನು ವಿವರಿಸಿದ್ದೇನೆ. ಬಳಿಕ ಪ್ರಭುಪಾದರು ಕೃಷ್ಣ ಮತ್ತು ಬಲರಾಮರ ಗುರುಗಳಾದ ಸಾಂದೀಪಿನಿ ಮುನಿಗಳ ಉದಾಹರಣೆಯನ್ನು ನೀಡಿದರು. ಸಾಂದೀಪಿನಿ ಮುನಿಗಳ ಮಗನು ತೀರಿಕೊಂಡಿದ್ದನು. ಆದ್ದರಿಂದ ಅವರು ತಮ್ಮ 2 ಶಿಷ್ಯರನ್ನು ಕರೆದು, ಪ್ರಿಯ ಬಾಲಕರೇ, ನನ್ನ ಮಗು ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದೆ. ಅವನನ್ನು ನೀವು ಮತ್ತೆ ಬದುಕಿಸಿ ಕರೆತಂದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಕೋರಿದರು. ಆದ್ದರಿಂದ ಕೃಷ್ಣನು ಯಮಲೋಕಕ್ಕೆ ಹೋಗಿ ಅವರ ಮಗನನ್ನು ಹಿಂದಕ್ಕೆ ಕರೆತಂದನು. ಆದ್ದರಿಂದ ಕೃಷ್ಣನನ್ನು ತೃಪ್ತಿಪಡಿಸಲು ಪ್ರಯತ್ನಿಸು. ಪ್ರಭುಪಾದರು ಹೇಳಿದರು, ಅವನು ನಿನ್ನನ್ನು ಅನುಗ್ರಹಿಸುತ್ತಾನೆ, ನಿನ್ನ ಮಗನನ್ನು ಅನುಗ್ರಹಿಸುತ್ತಾನೆ. ಕೃಷ್ಣನನ್ನು ಪ್ರಾರ್ಥಿಸು. ನಿನ್ನ ಮಗ ಎಲ್ಲೇ ಇದ್ದರೂ ಅವನಿಗೆ ಸಂತೋಷ ಸಿಕ್ಕುತ್ತದೆ. ನಿನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯೇ? ಯುವಕನು ಹಿರಿಯನಿಗೆ ಪ್ರಭುಪಾದರ ಪ್ರಶ್ನೆಯನ್ನು ಜಪಾನಿ ಭಾಷೆಗೆ ಅನುವಾದಿಸಿ ಹೇಳಿದನು. ಹಿರಿಯನು ಹೌದೆಂದು ತಲೆಬಾಗಿದನು. ಪ್ರಭುಪಾದರು ಮುಂದುವರಿಸಿದರು, ನಿನ್ನ ಮಗನು ಎಲ್ಲೋ ಒಂದು ಕಡೆ ದೇಹಧಾರಣ ಮಾಡಿದ್ದಾನೆ. ಆದ್ದರಿಂದ ನೀನು ಕೃಷ್ಣನಿಗೆ ಪ್ರಾರ್ಥಿಸಿದರೆ ಅವನು ಸಂತೋಷ ಪಡೆಯುತ್ತಾನೆ, ಅವನಿಗೆ ಲಾಭವಾಗುತ್ತದೆ. ಪಶ್ಚಿಮ ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರಭುಪಾದರ JBC ಕಾರ್ಯದರ್ಶಿಯಾಗಿದ್ದ ಕರಂದರನು ಡಾಯ್ ನಿಪ್ಪನ್ ಮುದ್ರಣ ಸಂಸ್ಥೆಯೊಂದಿಗಿನ ವ್ಯವಹಾರದಲ್ಲಿ ಪ್ರಭುಪಾದರಿಗೆ ನೆರವಾಗಲು ಟೋಕಿಯೋಗೆ ಬಂದಾಗ ಪ್ರಭುಪಾದರು ಅವನೊಂದಿಗೆ ಮುಂಬಯಿಯ ಹೊಸ ಯೋಜನೆಯ ಬಗ್ಗೆ ಮಾತಾಡಿದರು. ಹಾಗೆಯೇ ಮುಂಬಯಿಯ ಕಟ್ಟಡಗಳ ನಿರ್ಮಾಣವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಅವರು ಗಿರಿರಾಜನಿಗೆ 2 ಪತ್ರಗಳನ್ನು ಬರೆದರು. ಗಿರಿರಾಜನು ಮುಂಬಯಿಯ ದೇವಾಲಯವನ್ನು ಜೈಪುರದ ಪ್ರಸಿದ್ಧ ಗೋವಿಂದಜಿ ದೇವಾಲಯದ ಮಾದರಿಯಲ್ಲಿ ರೂಪಿಸಬೇಕೆಂದು, ಅದರ ಪಕ್ಕದಲ್ಲಿ ಒಂದು ಆಧುನಿಕ ಬೃಹತ್ ಹೋಟೆಲನ್ನು ನಿರ್ಮಿಸಬೇಕೆಂದು ಅವರು ಬಯಸಿದರು. ಆಗ ಜುಹು ಯೋಜನೆ ಪರಿಪೂರ್ಣವಾಗುವುದೆಂದು ಅವರು ಭಾವಿಸಿದರು. ಜೂನ್ ತಿಂಗಳೊಳಗೆ ಹ್ಯಾನ್ಸ್, ಈಗ ಸುರಭಿ, ತನ್ನ ರೇಖಾಚಿತ್ರಗಳನ್ನು ಮುಗಿಸಿ ನಗರಸಭೆಯ ಅನುಮತಿ ಪಡೆಯಬೇಕೆಂದು, ಹಾಗಾದಲ್ಲಿ ಮುಂಗಾರಿಗೆ ಮುಂಚೆ ಅವರು ಅಡಿಪಾಯದ ಕೆಲಸ ಪ್ರಾರಂಭಿಸಬಹುದೆಂದು ಪ್ರಭುಪಾದರು ಹೇಳಿದರು. ಅದು ಸಾಧ್ಯವಿಲ್ಲವೆಂದು ನನಗೆ ತೋರುತ್ತದೆ, ಆದರೆ ನೀವು ಪ್ರಯತ್ನಿಸಿದರೆ ಒಳ್ಳೆಯದು ಎಂದು ಅವರು ಬರೆದರು. ಮೇಲೆ ಮಾಡ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ನಿನ್ನೆ ನೋಡೋದಾದ್ರೆ, ನಿನ್ನೆ ಒಂದಿದ್ರಲ್ಲಿ
ಪ್ರಭುಪಾದ್ರು ಈಗ ವಿಶ್ವ ಪರ್ಯಟನೆಗೆ ರೆಡಿ ಆಗ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕಡೆಲೂ ಆ ಒಂದು ರೌಂಡ್ ಹುಡಿಯನ್ನ ವಿಶ್ವ ಪರ್ಯಟನೆಗೆ ಅಂತ ರೆಡಿ ಆಗ್ತಾ ಇದ್ದಾರೆ. ಆದ್ರಿಂದ ಅವರು ತಮ್ಮ ಮುಂಬೈನ ಬಿಡ್ತಾ ಇದ್ದಾರೆ. ಮುಂಬೈನ ಬಿಟ್ಬಿಟ್ಟು ಈಗ ಇದಕ್ಕೆ ಹೊರಡ್ತಾ ಇದ್ದಾರೆ. ಪ್ರಭುಪಾದರು 3 ಮಂದಿ ಶಿಷ್ಯರೊಂದಿಗೆ ಪ್ರಯಾಣ ಮಾಡಿದರು. ಶ್ಯಾಮಸುಂದರ ಅವರು ಕಾರ್ಯದರ್ಶಿ, ಮತ್ತೆ ಅವನು ಶ್ಯಾಮಸುಂದರ ಅವ್ರ ಕಾರ್ಯದರ್ಶಿ, ಮತ್ತೆ ಪ್ರದ್ಯುಮ್ನ ಅವರ ಒಂದು ಸೇವಕ, ಮತ್ತೆ ಇನ್ನೊಬ್ಬ ನಂದಕುಮಾರನನ್ನ ಅಡಿಗೆ ಮಾಡೋದು. ಇವ್ರ 3 ಜೊತೆಲಿ ಅವ್ರೀಗ ತಮ್ಮ ಒಂದು ವಿಶ್ವ ಪರ್ಯಟನೆಗೆ ಹೊರಟಿದ್ದಾರೆ ಈಗ. ಮತ್ತು ಅವರದ್ದು ಸಿಂಗಾಪುರದ್ದು ಮೊದಲು ಹೋಗೋದವರು ಸಿಂಗಾಪುರ್ ಹೋಗೋದಂತ ಆಗಿರುತ್ತೆ. ಆದ್ರೆ ಅಲ್ಲಿನ ವಲಸೆ ಅಧಿಕಾರಿಗಳು ಅವ್ರನ್ನ ಅಂದ್ರೆ ಒಳಗಡೆ ಹೋಗಕ್ಕೆ, ಸಿಂಗಾಪುರದ ಒಳಗೆ ಹೋಗಕ್ ಬಿಡಲ್ಲ. ಅಂದ್ರೆ ಇಮಿಗ್ರೇಷನ್ ಇದಿರುತ್ತಲ್ಲ, ಅಂದ್ರೆ ಅವ್ರನ್ನ ಅವ್ರ ಪಾಸ್ಪೋರ್ಟ್ ವೀಸಾ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡುವಾಗ ಮಾಡೋ ಇದಿಲ್ಲ. ಆತರ ಅವ್ರನ್ನ ವಿವರಣೆ ಕೊಡದೇನೆ ಅವ್ರನ್ನ ಒಳಗಡೆ ಅಂದ್ರೆ ಸಿಂಗಾಪುರ್ ಒಳಗೆ ಬಿಡೋದಿಲ್ಲ ಅವ್ರು. ಆಮೇಲಿಂದ ಸಿಂಗಾಪುರದಲ್ಲಿ ಆದ್ರೆ ಅಲ್ಲಿದ್ದ ಭಾರತೀಯರು ಏನ್ ಮಾಡಿರ್ತಾರೆ ಅಂದ್ರೆ ಇವರು ಬರ್ತಾರೆ, ಪ್ರಭುಪಾದರು ಬರ್ತಾರೆ ಅಂತ ಅಲ್ಲೊಂದು ಒಂದು ಪ್ರವಚನಕ್ಕಾಗಿ ಏರ್ಪಾಟ್ ಮಾಡಿರ್ತಾರೆ. ಬಟ್ ಅದೆಲ್ಲ ಒಂದು ವೇಸ್ಟ್ ಆಗುತ್ತೆ ಪ್ರಭುಪಾದರಿಗೆ. ಯಾಕೆಂದ್ರೆ ಹೊರಗಡೆ ಸಿಂಗಾಪುರ್ ಒಳಗೆ ಹೋಗ್ಲಿಕ್ಕೆ ಕೊಡೋದೇ ಇಲ್ಲ ಅವ್ರನ್ನ. ಅಲ್ಲಿಂದ ಇಮಿಡಿಯೇಟ್ ಆಗಿ ಅಲ್ಲಿಂದ ಸ್ಟ್ರೇಟ್ ಆಗಿ ಸಿಡ್ನಿಗೆ ಹೊರಡಕ್ಕೆ ರೆಡಿ ಆಗ್ತಾರೆ. ಅಲ್ಲಿಂದ ಸಿಡ್ನಿ 12 ಗಂಟೆ ಪ್ರಯಾಣ ಅಂತ ಹೇಳ್ತಾರೆ. ಏಪ್ರಿಲ್ 1, 1972 ಈಗ ಮೆಲ್ಬರ್ನ್ಗೆ ಹೋಗುವ ಮೊದಲು ಸಿಡ್ನಿಯಲ್ಲಿ ಕೆಲವು ದಿನ ಉಳಿಯಲು ಪ್ರಭುಪಾದರು ಯೋಚನೆ ಮಾಡ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ಇನ್ನೂ ಶೈಶವಾವಸ್ಥೆಯಲ್ಲಿತ್ತು. ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕೃಷ್ಣ ಪ್ರಜ್ಞೆ ಇನ್ನ ಅಂದ್ರೆ ಬೆಳೀತಾ ಇದೆ. ಸಣ್ಣ ಅಂದ್ರೆ ಆಗಿನ ಇದಾಗಿರುತ್ತೆ, ಅಂದ್ರೆ ಎಳೆದು ಅಂದ್ರೆ ಚಿಕ್ಕದಾಗಿ ಆಗಿನ ಬೆಳೀತಾ ಇರೋದಿರುತ್ತೆ. ಆದರೂ ಪ್ರಭುಪಾದರಿಗೆ ಕೆಲವು ಗುಣಾತ್ಮಕ ಸೂಚನೆಗಳು ಕಂಡವು. ದೀಕ್ಷೆ ಪಡೆಯುವ ಭಕ್ತರಿದ್ದರು ದೂರ. ಅಂದ್ರೆ ಇಲ್ಲಿಗೆ ಬಂದಾಗ ಅವರಿಗೆಲ್ಲ ಸಿಡ್ನಿಯಲ್ಲಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಅದು ಇನ್ನ ಬಿಗಿನಿಂಗ್ ಇರುತ್ತೆ ಟೆಂಪಲ್ ಅದು. ಆದ್ರೂ ಸಹ ಅಲ್ಲೆಲ್ಲ ಒಂಥರ ಗುಣಾತ್ಮಕ ಒಂದು ತುಂಬಾ ಮುಂದುವರಿತಾ ಇದೆ ದೇವಸ್ಥಾನ, ಅಲ್ಲಿ ಎಲ್ಲ ಕೃಷ್ಣ ಪ್ರಜ್ಞೆ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅವ್ರಿಗೊಂದು ಭಾವನೆ ಬರುತ್ತೆ. ದೀಕ್ಷೆ ಪಡೆಯುವ ಭಕ್ತರಿದ್ರು. ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಭುಪಾದರ ಕಾರ್ಯಕ್ರಮಗಳು ಸಹ ಅಲ್ಲಿ ಎಲ್ಲ ರಿಲೇ ಆಗ್ತಾ ಇರುತ್ತೆ. ಮತ್ತು ದೇವಾಲಯದಲ್ಲಿ ಅವರ ಬೆಳಗಿನ ಪ್ರವಚನಕ್ಕೆ ಸಾಕಷ್ಟು ಸಂಖ್ಯೆಯ ಆಸಕ್ತ ಶ್ರೋತೃಗಳು ಇರ್ತಾ ಇತ್ತು. ಇದನ್ನೆಲ್ಲ ನೋಡಿದಾಗ ಅವರಿಗೆ ಒಂದು ತರ ಸಂತೋಷ ಅನ್ಸುತ್ತೆ. ಇದು ಆಸ್ಟ್ರೇಲಿಯಾಗೆ ಪ್ರಭುಪಾದರ ಕೇವಲ 2ನೇ ಭೇಟಿಯಾಗಿತ್ತು. ಅಂದ್ರೆ ಇದು 2ನೇ ಸತಿ ಹೋಗ್ತಾ ಇದ್ದಾರೆ. ಅಂದ್ರೆ ಅದರ ಹಿಂದಿನ ವರ್ಷ ಒಂದ್ಸತಿ ಹೋಗಿರ್ತಾರೆ. ಸುಮಾರು 1 ವರ್ಷದ ಹಿಂದೆ ಅವರು ಅಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದಾಗ ಅಲ್ಲಿ ಒಂದು ಇದನ್ನ ವಿಗ್ರಹನ ಸ್ಥಾಪಿಸಿದ್ದಾರೆ. ಆಗ್ಲೇ ರಾಧಾ ಗೋಪಿನಾಥರ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ. ಈಗ ನಾನು ನಿಮ್ಮನ್ನ ಅವಾಗ ಲಾಸ್ಟ್ ಇಯರ್ ಸ್ಥಾಪಿಸ್ಬೇಕಾದ್ರೆ ದೇವ್ರ ಮುಂದೆ ಹೇಳಿದ್ದಾರೆ, ಈಗ ನಾನು ನಿಮ್ಮನ್ನು ಈ ಮ್ಲೇಚ್ಛರ ವರ್ಷಕ್ಕೊಪ್ಪಿಸಿ ಹೋಗುತ್ತಿದ್ದೇನೆ. ಇನ್ನು ಜವಾಬ್ದಾರಿ ನನ್ನದಲ್ಲ. ನೀನು ಈ ಯುವಕರಿಗೆ ದಯವಿಟ್ಟು ಅಂದ್ರೆ ಭಗವಂತನಿಗೆ ಹೇಳ್ತಾ ಇದ್ದಾರೆ ರಾಧಾ ಗೋಪಿನಾಥಿಗೆ. ಲಾಸ್ಟ್ ಇಯರ್ ಅಂದ್ರೆ ಇದು 1972 ಅಂದ್ರೆ 1971 ನಲ್ಲಿ ಅವ್ರು ಅಲ್ಲಿ ಸ್ಥಾಪನೆ ಮಾಡಿದಾಗ ದೇವ್ರ ಮುಂದೆ ಹೇಳಿದ್ದಾರೆ ಅವರು, ನೋಡು ನಾನು ನಿನ್ನ ಒಂದು ಮ್ಲೇಚ್ಛರ ಅಂದ್ರೆ ಒಂದು ವಿದೇಶಿಗಳ ಅಥವಾ ಅವ್ರಿಗೆ ಏನೋ ಒಂದು ಧಾರ್ಮಿಕ ಇದಿಲ್ಲ, ವೈದಿಕ ಜ್ಞಾನ ಇಲ್ದವ್ರ ಕೈಲಿ, ಕೀಳು ಜನರ ಕೈಲಿ ಒಂದು ಕೆಳಗಿನ ಜಾತಿ ಇದ್ದಿದ್ದಾರಲ್ಲ ಅವ್ರ ಕೈಲಿ ನಿನ್ನ ಒಪ್ಪಿಸ್ ಹೋಗ್ತಾ ಇದ್ದೀನಿ. ಅವ್ರು ಹೇಗ್ ನಡ್ಕೋತಾ ಅದನ್ನ ಸರಿಯಾಗಿ ನಡ್ಸೋದು, ನಿನ್ನನ್ನ ಪೂಜೆ ಮಾಡಿಸ್ಕೊಳ್ಳೋದು ಎಲ್ಲ ನಿನಗ್ ಬಿಟ್ಟಿದ್ದು. ನೀನೇ ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡುವುದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿರ್ತಾರೆ. ಈಗ 1 ವರ್ಷ ನಂತರ ಬಂದಿದ್ದಾರೆ. ಈಗ ಹಿಂತಿರುಗಿ ಬಂದು ನೋಡಿದಾಗ ಅವರಿಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ವಿಗ್ರಹಗಳಲ್ಲಿ ಅವ್ರಿಗೆ ಒಂಥರ ನೋಡಿದ್ರೆ ತುಂಬಾ ಖುಷಿ. ಆ ವಿಗ್ರಹಗಳು ಚೆಲುವಾಗಿ ಕಾಣಿಸುತ್ತೆ. ಮತ್ತೆ ಸರಿಯಾದ ಆರೈಕೆಯಲ್ಲಿ ಅಂದ್ರೆ ಪೂಜೆ ಪುನಸ್ಕಾರಗಳು ಮತ್ತೆ ಅಥವಾ ಅದಕ್ಕೆ ಪ್ರಸಾದ ಮತ್ತೆ ಎಲ್ಲ ಅದೇನ್ ನಿಧಿ ಇದೆಲ್ಲ ಏನೇನು ನಿಯಮಗಳಿದೆಲ್ಲ ಅದೆಲ್ಲ ಸರಿಯಾಗಿ ಪಾಲಿಸ್ತಿದ್ದಾರೆ ಅಂತ ಅದಕ್ಕಾಗಿ ಅವ್ರಿಗೊಂಥರ ಅದೆಲ್ಲ ನೋಡಿದಾಗ ತುಂಬಾ ಸಂತೋಷ ಅನ್ಸುತ್ತೆ. 5 ದಿನಗಳ ಬಿಡುವಿಲ್ಲದ ಪ್ರಚಾರ ಬಳಿಕ ಅವರು ಮೆಲ್ಬರ್ನ್ಗೆ 5 ದಿನ ಇಲ್ಲಿ ಸಿಡ್ನಿಲಿ ಇರ್ತಾರೆ. ನಂತರ ಮೆಲ್ಬರ್ನ್ಗೆ ಅವ್ರು ಹೊರಡ್ತಾ ಇದ್ದಾರೆ. ಇಲ್ಲಿ ಉಪನಂದ ಹೇಳ್ತಾ ಇದ್ದಾರೆ, ಮೆಲ್ಬೋರ್ನ್ ನಲ್ಲಿ ಪ್ರಭುಪಾದರು ಪುರಭವನದಲ್ಲಿ ಪ್ರವಚನ. ಮೆಲ್ಬೋರ್ನ್ಗೆ ಬಂದ್ಮೇಲೆ ಅಲ್ಲೊಂದು ಪ್ರವಚನ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಮೆಲ್ಬೋರ್ನ್ ನಲ್ಲಿ ಹಿಪ್ಪಿಗಳೆಲ್ಲರೂ ಅಲ್ಲಿಗೆ ಬಂದಿದ್ದರು. ಎಲ್ಲ ತುಂಬಾ ಜನ ಆ ಪ್ರವಚನಕ್ಕೆ ಹಿಪ್ಪಿಗಳು ಬಂದಿದ್ದಾರೆ. ಅಲ್ಲಿ ವಿಜಾರ್ಡ್ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಆತನು ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದಾನೆ. ವಿಜಾರ್ಡ್ ಅಂತ ಒಬ್ಬ ಬಂದಿರ್ತಾನೆ ಹಿಪ್ಪಿ. ಅವನಂದ್ರೆ ವಿಶ್ವವಿದ್ಯಾಲಯದಲ್ಲಿ ಅವನು ಪ್ರೊಫೆಸರ್ ಆಗಿದ್ದಾನೆ. ಆಮೇಲೆ ಅವನು ತನ್ನ ಒಂದು ಅರ್ಥಹೀನ ಮತಬೋಧಗಳಿಂದ ಇದಕ್ಕೋಸ್ಕರ ಅವನು ತನ್ನ ರಾಜೀನಾಮೆನೂ ಕೊಟ್ಬಿಟ್ಟು ಒಂದು ಈ ಅರ್ಥಹೀನವಾಗಿ ಮತಬೋಧನೆ ಅಂದ್ರೆ ಒಂದು ಧಾರ್ಮಿಕ ಕೆಲಸ ಏನೋ ಮಾಡ್ತಾ ಇದ್ದಾನೆ. ಆತನು ಬುದ್ಧಿಜೀವಿಯಾಗಿದ್ದನು. ಬಿಳಿ ತುಡುಪಿನ ಮೇಲೆ ತೋಳಿಲ್ಲದ ಕಪ್ಪು ಮೇಲಂಗಿಯಿಂದನೂ ಆತನು ತೊಟ್ಟಿದ್ದನು. ಅವನಿಗೆ ಏನು ಅವನ ಬಟ್ಟೆ ಎಲ್ಲ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಪ್ರಶ್ನೆಗಳನ್ನು ಆಹ್ವಾನಿಸಿದ ಕೂಡಲೇ ಆತನು ಎದ್ದು ನಿಂತನು. ಯೂಶಲ್ ಆಗಲ್ವಾ ಎಲ್ಲ ಪ್ರವಚನ ಆದ್ಮೇಲೆ ಏನಾರ ಕ್ವೆಶ್ಚನ್ ಇದ್ರೆ ಕೇಳಿ ಅಂತ ಹೇಳಿದಾಗ ಅವನು ಎದ್ಬಿಟ್ಟು ಹೇಳ್ತಾನೆ. ಪ್ರಭುಪಾದರ ಪ್ರಶ್ನೆಗಳನ್ನ ಆಹ್ವಾನಿಸ್ತಾರೆ. ಆತನಿಗೆ
ತನ್ನದೇ ಆದ ಅನುಯಾಯಿಗಳ ಗುಂಪು ಹೊಂದಿತ್ತು. ಅವನೇ ಒಂದು ಫಾಲೋವರ್ಸ್ ಇರ್ತಾರೆ, ಅವನ ಜೊತೆಲಿ ಕರ್ಕೊಂಡ್ ಬಂದಿರ್ತಾನೆ. ಪ್ರಾರಂಭದಲ್ಲಿ ಆತನು ತುಂಬಾ ಗೌರವದಿಂದಾನೇ ಮಾತಾಡ್ತಾನೆ. ಫಸ್ಟ್ ಅಂದ್ರೆ ಪರಮ ಪೂಜ್ಯರೇ, ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮ ಪ್ರವಚನ ಆಲಿಸಿದ್ದೇನೆ, ಎಲ್ಲ ಚೆನ್ನಾಗಿ ಮಾತಾಡ್ತಾನೆ. ಆದ್ರೆ ಈ ಸಂಬಂಧವಾಗಿ ನಾನು ಹೇಳಬೇಕಾದ್ದು ಒಂದಿದೆ. ನಿಮ್ ಪ್ರವಚನ ಎಲ್ಲ ಕೇಳಿದೆ, ಆದ್ರೆ ನಾನು ಇದ್ರ ಸಂಬಂಧವಾಗಿ ನಾನು ಒಂದ್ ವಿಚಾರ ಹೇಳ್ಬೇಕು ಅಂತಿದ್ದೀನಿ. ಏನಂದ್ರೆ ನಾನೇ ದೇವರೆಂದು ನನ್ನ ನಂಬಿಕೆ. ಅವನಂತಾನೆ ನನ್ಗೆ ನಾನೇ ದೇವ್ರು ಅಂತ ನನ್ಗೆ ನಂಬಿಕೆ ಇದೆ. ನಾನು ಇದನ್ನ ನಾನೇ ಈ ಬ್ರಹ್ಮಾಂಡದ ಕೇಂದ್ರ. ಇದನ್ನು ನಾನು ಮುಂದಿನ ವರ್ಷ ನಾನು ಇದನ್ನ ನಿರೂಪಿಸಲಿದ್ದೇನೆ. ನಾನು ಇದನ್ನ ಪ್ರೂವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಪ್ರಭುಪಾದ ಕೇಳ್ತಾರೆ, ಅದ್ ಸರಿ, ಪ್ರತಿಯೊಬ್ಬರು ಹಾಗೆ ಯೋಚಿಸ್ತಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ನಾನೇ ದೇವ್ರು ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಅದೇ ತರನೇ ಯೋಚನೆ ಮಾಡ್ತಾರೆ ನಾನೇ ದೇವ್ರು ಅಂತ. ನಿನ್ನ ವಿಭಿನ್ನತೆ ಏನು ಅಂತ, ಅದೇ ನೀನ್ ಈ ತರ ಮಾಡೋದಕ್ಕೆ ಅಥವಾ ನೀನ್ ಇದಕ್ಕೆಲ್ಲ ಏನ್ ಕಾರಣ ಅಂತ ಕೇಳ್ತಾರೆ. ಅವಾಗ ಒಂದು ವಾಸ್ತವವಾಗಿ ವಿಜಾರ್ಡ್ ತನ್ನ ವೇಷಭೂಷಣ ಮುಂತಾಗಿ ಎಲ್ಲದರಲ್ಲೂ ವಿಭಿನ್ನನಾಗಿಲ್ಲೂ ಬಯಸ್ತಾರೆ. ಅವಾಗ ಗೊತ್ತಾಗುತ್ತೆ ಅವನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ಅವನು ಒಂಥರ ವೇಷಭೂಷಣ ಮತ್ತೆ ತನ್ನ ಮಾತಿನ ನಡವಳಿಕೆ ಎಲ್ಲಾನು ಅವನೇ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಆತರ ಇರ್ತಾನೆ. ಆತರ ಈ ತರ ಒಂದು ಆಟ ಕಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದರು ಅವನ ಕಳ್ಳಾಟವನ್ನು ಮತ್ತು ಅವನೊಬ್ಬ ಕೇವಲ ಭೌತಿಕವಾದಿಯಾದ ಮೂರ್ಖನೆಂಬುದನ್ನ ಅವನು ಭೌತಿಕವಾದಿ ಅಂತ ಕಂಡುಹಿಡಿತಾರೆ. ಮತ್ತೆ ಅವನು ಮಾಡ್ತಿರೋ ಒಂದು ಕಪಟನ ಎಲ್ಲರಿಗೂ ತಿಳಿಯೋ ತರ ಮಾಡ್ತಾರೆ. ಮೂರ್ಖನೆಂಬುದನ್ನು ಬಯಲು ಮಾಡಿದ್ರು. ಎಲ್ಲರೂ ನಗುತ್ತಾ ಚಪ್ಪಾಳೆ ತಟ್ಟದ ಅಂಶ. ಅಂದ್ರೆ ಅವನು ಭೌತಿಕವಾದಿ ಅಂತ ಹೇಳ್ಬಿಟ್ಟು ಸುಮ್ನೆ ಬಂದು ಕಳ್ಳಾಟ ಮಾಡ್ತಾ ಇದ್ದಾನೆ ಒಂದು ಹೆಸರು ಗಳಿಸೋಕೋಸ್ಕರ ಆತರ ಅಂತ ಹೇಳ್ಬಿಟ್ಟು ಎಲ್ಲರಿಂದ ಪ್ರೂವ್ ಮಾಡ್ತಾರೆ. ಆಮೇಲೆ ಅಕ್ಲ್ಯಾಂಡ್, ಏಪ್ರಿಲ್ 14, 1972. ಪ್ರಭುಪಾದರ ಆಗಮನಕ್ಕೆ ಕೆಲವು ವಾರಗಳ ಮೊದಲಷ್ಟೇ ಭಕ್ತರು ನ್ಯೂಜಿಲೆಂಡ್ ನಲ್ಲಿ ಒಂದು ದೇವಾಲಯವನ್ನು ತೆರೆದಿದ್ದರು. ಪ್ರಭುಪಾದರಲ್ಲಿ ಕೆಲವು ದಿನ ಉಳಿದು ರಾಧಾಕೃಷ್ಣ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿರ್ತಾರೆ ಅಲ್ಲಿ ನ್ಯೂಜಿಲೆಂಡ್ ನಲ್ಲಿ. ಬುರಿಜನ, ಪ್ರಭುಪಾದರು ಅಮೃತಶಿಲೆಯ ದೊಡ್ಡ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಆದರೆ ಅವುಗಳ ಉಸ್ತುವಾರಿ ನೋಡಿಕೊಳ್ಳಲು ಒಬ್ಬ ಹುಡುಗಿ ಮಾತಾ ಇದ್ದಳು. ಎಲ್ಲಿ ನ್ಯೂಜಿಲೆಂಡ್ ನಲ್ಲಿ ಇದ್ ಮಾಡಿದಾರಲ್ಲ, ಒಂದು ರಾಧಾಕೃಷ್ಣ ವಿಗ್ರಹನ ಸ್ಥಾಪಿಸಿದ್ದಾರೆ. ಅದರಲ್ಲಿ ಬರೀ ಒಂದು ಹುಡುಗಿ ಮಾತ್ರ ಅದನ್ನ ಟೆಂಪಲ್ ನೋಡ್ಕೊಳ್ತಿರ್ತಾಳೆ. ಆದ್ರೆ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಹೇಗೇ ಆಗ್ಲಿ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲೇಬೇಕು ಮತ್ತು ಅವುಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕೆಂದು ಪ್ರಭುಪಾದ ಒತ್ತಾಯಿಸಿದ್ರು. ಅಂದ್ರೆ ಅವ್ರು ಪ್ರಭುಪಾದೇನು ಹೇಗೋ ನಡೀಲಿ ಪರವಾಗಿಲ್ಲ ಅಂತ ಬಿಟ್ಟು ನಡಿಬೇಕು ಅಂದ್ರೆ ಮುಂದೆ ಇಂಪ್ರೂವ್ ಆಗುತ್ತೆ ಅವ್ರಿಗೊಂದು ಭರವಸೆ. ಅದಕ್ಕೆ ವಿಗ್ರಹಗಳಿಗಾಗಿ ಹಲವು ಜೊತೆ ಪ್ರಭುಪಾದ ಒತ್ತಾಯಿಸ್ತಿದ್ದರು. ವಿಗ್ರಹಗಳಿಗೆ ಹಲವು ಜೊತೆ ಬೇಗನೆ ಎಲ್ಲ ವಸ್ತುಗಳನ್ನ ಸಿದ್ಧ ಮಾಡ್ಬೇಕು ಅಂತ ಹೇಳ್ತಾರೆ. ಕೆಲವರು ಭಕ್ತರು ಒಂದು ತಾತ್ಕಾಲಿಕ ಮರದ ಅದನ್ನ ಮಾಡಿಸ್ತಾರೆ. ಆಮೇಲೆ ಅಲ್ಲೊಂದು ತಾತ್ಕಾಲಿಕವಾದ ಒಂದು ಮರದ ಪೀಠವನ್ನ ಹಾಕ್ತಾರೆ. ಮತ್ತೆ ವಿಗ್ರಹಗಳಿಗೆ ಒಂದು ಪರದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಒಂದ್ ಸರಿ ಹೋಗ್ತಾ ಇರಲ್ಲ. ಅಂದ್ರೆ ಪರದೆ ಬಿದ್ದು ಹೋಗುತ್ತೆ, ಈ ತರ ತುಂಬಾ ಒಂಥರ ಗೊಂದಲಮಯವಾಗಿ ಕಾಣುತ್ತೆ. ಎಲ್ಲರೂ ಒಂಥರ ಆತಂಕದಲ್ಲಿ ಇರ್ತಾರೆ. ಅವಾಗ ಪ್ರಭುಪಾದರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಆ ತರ ಮಾಡು ಈ ತರ ಮಾಡು ಅಂತ ಹೇಳಿ ಅವ್ರಿಗೆ ಗೈಡ್ ಮಾಡ್ತಾರೆ. ಅಲ್ಲಿಡಿ ಇದನ್ನೆಲ್ಲ ಅಂತ. ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಬೇಡ ಅಂತ ಹೇಳಿ ತಾವೇನೆ ಅದಕ್ಕೆ ಒಂದು ತಮ್ಮ ನಿಯಂತ್ರಣಕ್ಕೆ ಅಂದ್ರೆ ತಾವೇ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಭಕ್ತರ ಪರಿಧಿಯನ್ನು ಮತ್ತೆ ಕಟ್ಟಿದರು. ಈ ವ್ಯಾಸಾಸನ ಪ್ರಭುಪಾದ ಇರ್ತಾರೆ, ಈ ವ್ಯಾಸಾಸನ ತುಂಬಾ ದೊಡ್ಡದಿದೆ, ಈ ಚಿಕ್ಕ ರೂಮ್ ಇದೆ, ಇಲ್ಲಿ ವ್ಯಾಸಾಸನ ಹಾಕಿರೋದ್ರಿಂದ ಇಲ್ಲಿ ಜನರಿಗೆ ಕೂತ್ಕೊಳ್ಳೋ ಜಾಗ ಆಗಲ್ಲ, ಅದಕ್ಕೆ ಈ ವ್ಯಾಸಾಸನ ತೆಗೆದ್ಬಿಡಿ ಅಂದ್ರೆ ನಾವು ಆರಾಮಾಗಿ ಜನರು ಕೂತ್ಕೋಬಹುದು ಅಂತ ಹೇಳ್ತಾರೆ. ಆಮೇಲೆ ಅದನ್ನ ತೆಗೆದ ನಂತರ ಪ್ರಭುಪಾದ ಒಂದ್ ಚಾಪೆ ಹಾಕೊಂಡು ಅದ್ರ ಮೇಲೆ ಕೂತ್ಕೊಂಡು ಮುಂದಿನ ಮಾಡ್ತಾರೆ ಕಾರ್ಯಕ್ರಮನ. ಪ್ರಭುಪಾದ ಆಮೇಲಿಂದ ನಂತರ ಅಲ್ಲಿಂದ ಇಮಿಡಿಯೇಟ್ ಆಗಿ ಒಂದಿನ ಹಾಂಗ್ಕಾಂಗಿಗೆ ಹೋಗ್ತಾ ಇದ್ದಾರೆ, ಭೇಟಿ ನೀಡ್ತಾ ಇದ್ದಾರೆ. ಪೂರಿ ಜನ ಮತ್ತು ಅವನ ಪತ್ನಿಯ ಜಗತ್ತಾರಿಣಿಯಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅವರು ಅಲ್ಲೊಂದು ಕಾರ್ಯಕ್ರಮ ಏರ್ಪಡಿಸಿ ಮಾಡಿರ್ತಾರೆ. ಯಾರು ಅಂದ್ರೆ ಭೂರಿ ಜನ ಮತ್ತೆ ಅವರ ಪತ್ನಿ ಜಗತ್ತಾರಿಣಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಪ್ರವಚನ ಮಾಡಿದ್ರು. ಭೂರಿ ಜನ, ಗುರುವನ್ನು ಕುರಿತು ಪ್ರಾರ್ಥನೆಯನ್ನು ಹಾಡಲು ನಾವು ಭಾರತೀಯ ಮಕ್ಕಳಿಗೆ ಕಲಿಸಿದ್ದೆವು. ಅಂದ್ರೆ ಗುರುಗಳ ಬಗ್ಗೆ ಇದೆಲ್ಲ ಪ್ರಾರ್ಥನೆಯನ್ನು ಮಾಡಲು ನಾವು ಅಲ್ಲಿಂದ ಮಕ್ಕಳಿಗೆಲ್ಲ ಕಲ್ಸ್ಕೊಟ್ಟಿರ್ತಾರೆ. ಆದ್ರಿಂದ ಪ್ರಭುಪಾದರಿಗೆ ಅವರಿಂದ ಹಾಡಿಸಿದ್ವು. ಪ್ರಭುಪಾದ ನನ್ನತ್ತ ನೋಡಿದ್ರು, ಅವರಿಗೆ ಸಂತೋಷವಾಗಿತ್ತು. ಬಳಿಕ ಅವರೆಂದರು, ಇಲ್ಲಿ ಆಸಕ್ತಿ ಜನರಿಲ್ಲವೆಂದು ನಿನ್ನ ಹೇಳಿದೆ. ನೀನ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲಿ ಯಾರು ಒಂಥರ ಈಗ ಆಸಕ್ತಿನೇ ಇಲ್ಲ, ಕೃಷ್ಣ ಪ್ರಜ್ಞೆ ಅಥವಾ ಆಧ್ಯಾತ್ಮಿಕ ಯಾರು ಆಸಕ್ತಿನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನೋಡಿ ಎಷ್ಟು ಜನ ಇದಾರಲ್ವಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಿಮಗೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾನಂದೆ ಅವರು ನಿಮ್ಮ ವಿದ್ಯಾರ್ಥಿಗಳು ಪ್ರಭುಪಾದ. ಅವನ್ನ ಹೇಳ್ತಾರೆ, ಗುರಿ ಜನ ಹೇಳ್ತಾರೆ ಪ್ರಭುಪಾದ್ರೆ ಇವರೆಲ್ಲ ನಿಮ್ಮ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಆಮೇಲೆ ಪ್ರವಚನ ಕೊನೆಯಲ್ಲಿ ಪ್ರಶ್ನೆಗಳೇನಾದ್ರು ಇದೆಯಾ ಅಂತ ಹೇಳಿ ಪ್ರಭುಪಾದ್ರೆ ಆಸ್ ಯೂಶುವಲ್ ಕೇಳ್ತಾರೆ. ಅವಾಗ ಒಂದು ಸಣ್ಣ ಹುಡುಗ ಎದ್ದು ನಿಂತ್ಕೊಂಡ್ಬಿಟ್ಟು ಒಂದು ಭಾರತೀಯ ಬಾಲಕ ಎದ್ದು ನಿಂತ್ಕೊಂಡಿರ್ತಾನೆ. ಕಾಲ್ಗಿಚ್ಚು ಅಂದ್ರೆ ಏನು, ಪ್ರಾರಂಭಿಸುವವರು ಯಾರು ಅಂತ ಕೇಳ್ತಾರೆ. ಕಾಲ್ಗಿಚ್ಚನ್ನ ಪ್ರಾರಂಭಿಸುವವರು ಯಾರು ಅಂತ ಕೇಳ್ತಾರೆ. ಇದು ಅವನು ಕೃಷ್ಣ ಲೀಲೆಯಲ್ಲಿ ಬರುತ್ತಲ್ಲ ಆ ಕಾಲ್ಗಿಚ್ಚಿನ ಬಗ್ಗೆ ಕೇಳ್ತಾನೆ. ಬಟ್ ಪ್ರಭುಪಾದ ಸಣ್ಣ ಹುಡುಗ, ಅವನಿಗೆ ಅದ್ರ ಬಗ್ಗೆ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು
ಅವರು ಈಗ ನಾವು ಸಂಸಾರ ಧಾವ ನಾವಿಲ್ಲಿಂದ ಲೋಕ ಹೇಳ್ತೀವಲ್ಲ, ಅದ್ರಲ್ಲಿ ಬರೋ ಒಂದು ಕಾಡ್ಗಿಚ್ಚಿನ ಬಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅವರು ಭೌತಿಕ ಪ್ರಪಂಚ ಕಾಡ್ಗಿಚ್ಚಿನ ಅರ್ಥದಲ್ಲಿ ತೆಗೆದುಕೊಂಡು ಹೇಳಿದರು. ಕಾಳ್ಗಿಚ್ಚನ್ನು ಯಾರೂ ಪ್ರಾರಂಭಿಸಿಲ್ಲ ಅಂತ ಹೇಳ್ತಾರೆ. ಕಾಳ್ಗಿಚ್ಚನ್ನ ಯಾರೂ ಪ್ರಾರಂಭಿಸಿಲ್ಲ, ಅದು ತಾನಾಗೆ ಬರುತ್ತೆ. ಹೇಗೆ ಅಂದ್ರೆ ಕಾಡಿನಲ್ಲಿ ಒಂದೊಂದು ಮರಗಳು ಎಲ್ಲ ತಾಗಿ ಅಲ್ಲಿ ಹೆಂಗೆ ಬೆಂಕಿ ಬರುತ್ತಲ್ಲ, ಅದು ಕಾಡ್ಗಿಚ್ಚು ಅಂತ ಹೇಳಿ ಅವನಿಗೆ ಆ ತರ ವಿವರಣೆ ಕೊಡ್ತಾರೆ. ಆದ್ರೆ ಹರೇ ಕೃಷ್ಣ ಮಂತ್ರವನ್ನು ಕೀರ್ತನೆ ಮಾಡೋದ್ರಿಂದ ಹೇಳ್ತಾರೆ ನೋಡಿ, ಈ ತರ ಒಂದು ಬೆಂಕಿ ಇದೆಯಲ್ಲ, ಅದನ್ನ ಹರೇ ಕೃಷ್ಣ ಮಂತ್ರವನ್ನ ಹೇಳೋದ್ರಿಂದ ನಾವು ಅದೆಲ್ಲ ಈ ಭೌತಿಕ ಪ್ರಪಂಚವೆಂಬ ಕಾಳ್ಗಿಚ್ಚಿನಿಂದ ನಾವು ಪಾರಾಗಬಹುದು ಅಂತ ಹುಡುಗನಿಗೆ ಹೇಳ್ತಾರೆ. ಜಪಾನಲ್ಲಿ ಭಕ್ತರು ಟೋಕಿಯೋ ಪ್ರವಲಯದಲ್ಲಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲ ಒಂದು ಹಳೆಯ ಒಕ್ಕಲು ಮನೆಯಲ್ಲಿ ವಾಸಿಸಿದ್ದಾರೆ. ಅಂದ್ರೆ ಜಪಾನ್ನಲ್ಲಿ ಏನಿದಾರಲ್ಲ ಪ್ರಪಾದ ಭಕ್ತರೆಲ್ಲರೂ ಒಂದು ಹೊರಗಡೆ ಟೋಕಿಯೋದಿಂದ ಹೊರಗಡೆ ಒಂದು ಬೆಟ್ಟ ಗುಡ್ಡದಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಶೀಲ ಪ್ರಭುಪಾದರು ಹತ್ತಿರದ ಒಂದು ಹೋಟೆಲ್ ನಲ್ಲಿ ತಂಗಿದರು. ಅಂದ್ರೆ ಅವರೆಲ್ಲ ಅಲ್ಲಿ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಇದ್ರು. ಆದ್ರೆ ಇವರು ಒಂದು ಒಕ್ಲು ಮನೆ ಅಂದ್ರೆ ಅಲ್ಲಿ ಇರ್ತಾವಲ್ಲ ಮನೆಗಳಿರುತ್ತಲ್ಲ, ಆ ತರ ಬೆಟ್ಟಗುಡ್ಡಗಳೆಲ್ಲ ಒಕ್ಲು ಮನೆ ಅಂತ ಇರುತ್ತೆ, ಆ ತರ ಮನೆಗಳಲ್ಲಿ ಅಲ್ಲಿ ಮನೇಲಿ ಇದ್ರು. ಆದ್ರೆ ಶೀಲ ಪ್ರಭುಪಾದರು ಹತ್ತಿರದ ಒಂದು ಹೋಟೆಲ್ ನಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ದೇವಾಲಯದಲ್ಲಿ ರಾಧಾಕೃಷ್ಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಮತ್ತು ಟೋಕಿಯೋ ಇಸ್ಕಾನ್ನ ಮುಖಂಡನಾದ ಸುಧಾಮನಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಪ್ರಭುಪಾದರು ಹೇಳಿದರು, ನನ್ನ ಶಿಷ್ಯರ ನಾಡಿ ಮಿಡಿತ ನನಗೆ ತಿಳಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ನನ್ನ ಶಿಷ್ಟರಲ್ಲಿ ಏನೇನಾಗುತ್ತೆ ಎಲ್ಲ ನಾಡಿ ಮಿಡಿತ ಅವ್ರದ್ದು ಒಂದು ನನಗೆ ಎಲ್ಲಾ ಗೊತ್ತಾಗುತ್ತೆ. ಈಚೆಗೆ ನನ್ನ ನಿರ್ವಾಹಕ ಮುಖಂಡರು ಸಾಕಷ್ಟು ಪ್ರಚಾರದಲ್ಲಿ ತಗೋರು. ಅವ್ರು ಹೇಳ್ತಾ ಇದಾರೆ, ಈಗ ನನ್ನ ಒಂದು ಇದ್ದಾರಲ್ಲ ಮುಖಂಡರು ಏನಿದಾರಲ್ಲ, ಅವರು ಬರೀ ಒಂದು ನಿರ್ವಹಣೆ ಅಂದ್ರೆ GBCದು ಅದ್ರದ್ದು ನಿರ್ವಹಣೆ ಅದ್ರದ್ದು ಒಂದು ನೋಡ್ಕೊಳ್ಳೋದ್ರಲ್ಲಿಗೆ ಕಾಲ ಕಳೀತಿದ್ದಾರೆ. ಅದನ್ನ ಬಿಟ್ಬಿಟ್ಟು ಅವರು ಏನ್ ಮಾಡಿದಾರೆ, ಅವ್ರಿಗೆ ನಾನು ಯಾಕೆ ಸನ್ಯಾಸ ಒಂದು ದೀಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸಂಚಾರ ಮಾಡಿ ಪ್ರಚಾರ ಮಾಡ್ಲಿ ಅಂತ ನಾನು ಕೊಟ್ಟಿದ್ದೀನಿ. ಆದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಒಂದು ಇದನ್ನ ನಿರ್ವಹಣೆ ಮಾಡ್ತಾ ಇದಾರೆ. ಅಲ್ಲಿ ಅಂದ್ರೆ ಹೇಗೆ ಕೆಲಸಗಳು ನಡೀತಾ ಇದೆ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೊರಗಡೆ ಸಂಚಾರಕ್ಕೆ ಮತ್ತೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಆ ತರ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ನನ್ನ DBC ಕಾರ್ಯದರ್ಶಿಗಳಾದ ತಮಾಲ ಕೃಷ್ಣ ಮತ್ತು ಸುಧಾಮನಿಗೆ ಸನ್ಯಾಸಾಶ್ರಮ ನೀಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಚಾರ ಮಾಡ್ಬೇಕು ಮತ್ತೆ ಸಂಚಾರ ಮಾಡ್ಬೇಕು ಎಲ್ಲಾ ಕಡೆಲೂ ಅಂತ ಹೇಳಿ ನಾನು ದೀಕ್ಷೆ ಕೊಟ್ಟಿದ್ದೀನಿ. ಯಾರಿಗೆ? ತಮಾಲ ಕೃಷ್ಣನಿಗೆ ಮತ್ತೆ ಸುಧಾಮನಿಗೆ ನಾನು ಸನ್ಯಾಸ ಕೊಟ್ಟಿದ್ದೀನಿ. ಹಾಗೆಂದ್ರೆ ಇಬ್ಬರಿಗೂ ತಮ್ಮ ನಿರ್ವಾಹಕ ಹೊಣೆಗಳನ್ನು ತಿಳಿಸಬೇಕಿಲ್ಲ. ಅಂದ್ರೆ ನಾನು ಅವರಿಗೆ ನಿರ್ವಹಣೆ ಮಾಡು GBC ನೋಡ್ಕೊ ಅಂತ ಹೇಳಿ ಒಂದು ಇದ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಅವರು ಇದನ್ ಬಿಡಕ್ಕಿಲ್ಲ. ಅವರು ಇದ್ ಮಾಡ್ಲೇಬೇಕು. ಅವ್ರಂದ್ರೆ ಪ್ರಚಾರಣೆ ಕೆಲಸ ಮಾಡ್ಲೇಬೇಕು. ಎರಡೂ ಕೆಲಸನೂ ಮಾಡ್ಬೇಕು. ನಿರ್ವಹಣೆನೂ ಅಲ್ಲಿದ್ದು ಒಂದು ಇದನ್ನು ನೋಡ್ಕೋಬೇಕು. ಅದಕ್ಕೆ ಅಂದ್ರೆ GBC ಇದೆಯಲ್ಲ ಅದ್ರದ್ದು ನಿರ್ವಹಣೆನೂ ನೋಡ್ಕೋಬೇಕು. ಆಫೀಸ್ ಕೆಲಸ ಅಂದ್ರೆ ನಿರ್ವಹಿಸೋ ಕೆಲಸನೂ ಮಾಡ್ಬೇಕು, ಪ್ಲಸ್ ಪ್ರಚಾರನೂ ಮಾಡ್ಬೇಕು. ನನ್ನ ಉದಾಹರಣೆಯನ್ನು ಇವರು ಅನುಸರಿಸಬೇಕು. ಮತ್ತು ಅಂದ್ರೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾನ್ ಹೇಗ್ ಮಾಡ್ತಾ ಇದ್ದೀನಲ್ವಾ ಅದೇ ತರ ನಂತರ ಅಂದ್ರೆ ವೈರಾಗ್ಯ ಭಾವದಿಂದ ತಮ್ಮ DBC ವಲಯಗಳಲ್ಲಿ ಪ್ರಚಾರ ಮತ್ತು ನಿರ್ವಹಣೆ ಅದನ್ನ ನೋಡ್ಕೊಳ್ಳಬೇಕು. ಮತ್ತೆ ಪ್ರಚಾರ ಕಾರ್ಯಗಳನ್ನು ನೀವು ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ಯಾಮಸುಂದರ ಪ್ರಭುಪಾದರ ಹೋಟೆಲ್ ಕೊಠಡಿಯ ಗೋಡೆಗಳಿಗೆ ಅಕ್ಕಿಯ ಕಾಗದ ಅಂಟಿಸ, ಅಂದ್ರೆ ಈಗ ಹೋಟೆಲ್ ನಲ್ಲಿ ಇರ್ತಾರಲ್ಲ ಅಲ್ಲಿ ಅದಕ್ಕೆ ಏನು ಅಕ್ಕಿಯ ಕಾಗದ ಅಂಟಿಸಲಾಗಿತ್ತು. ಅದೇನು ಅಂತ ಅರ್ಥ ಇದಿಲ್ಲ. ಅಲ್ಲಿ ತುಂಬಾ ಚಳಿ ಇತ್ತು. ಅಂದ್ರೆ ಅಲ್ಲಿ ತುಂಬಾ ಚಳಿ ಇದೆ. ಅದು ಸೆಂಟ್ರಲ್ ಹೀಟಿಂಗ್ ಇಲ್ಲದೆ ಉತ್ತರ ಭಾಗ ಅಂದ್ರೆ ಅಲ್ಲಿ ಸೆಂಟ್ರಲ್ ಇರುತ್ತಲ್ಲ ಒಂಥರ ಕಂಟ್ರೋಲಿಂಗ್ ಹೀಟಿಂಗ್ ಇದಿರುತ್ತೆ, ಬಟ್ ಅಲ್ಲಿ ಇರಲ್ಲ. ಹಾಗಾಗ್ಬಿಟ್ಟು ಅಲ್ಲಿ ಪ್ರಭುಪಾದರು ಎಲ್ಲಿದಾರಲ್ಲ ಅಲ್ಲಿ ತುಂಬಾ ಚಳಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ನಾನು ಮಂಗಳಾರತಿಗೆ ಪ್ರಭುಪಾದ ಕೊಠಡಿಗೆ ಬಂದೆ. ನಾನು ಕಂಬಳಿ ಹೊದ್ದಿದ್ದೆ. ತುಂಬಾ ಚಳಿಯೇ ಪ್ರಭುಪಾದ್ರೆ ಅಂತ, ಅಂದ್ರೆ ತುಂಬಾ ಚಳಿ ಇರುತ್ತೆ. ಅದಕ್ಕೆ ಪ್ರಭುಪಾದ್ರಿಗೆ ಕೇಳ್ತಾರೆ, ತುಂಬಾ ಚಳಿನ ಪ್ರಭುಪಾದ್ರೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಅಲ್ಲಿಯ ಚಳಿ ಇವರಿಗೆ ಇಷ್ಟವಾಗಿಲ್ಲವೆಂದು ನನಗೆ ಅರ್ಥವಾಗುತ್ತಿತ್ತು. ಅಂದ್ರೆ ಗೊತ್ತಾಗುತ್ತೆ ಪ್ರಭುಪಾದ್ರಿಗೆ ಅಲ್ಲಿ ಚಳಿ ಶಿಷ್ಯರಿಗೆ ಗೊತ್ತಾಗುತ್ತೆ ಪ್ರಭುಪಾದ್ರಿಗೆ ಇಲ್ಲಿ ಚಳಿ ಇಷ್ಟ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಕೃಷ್ಣನ ಸೇವೆಗೆ ಅದು ಅಡ್ಡಿ ಆಗಲು ಪ್ರಭುಪಾದರು ಬಿಡ್ಲಿಲ್ಲ. ಆದ್ರೆ ಎಷ್ಟು ಚಳಿ ಆದ್ರೆ ಏನಾಯ್ತು, ಆದ್ರೆ ಇವೆಲ್ಲ ಪ್ರಭುಪಾದರಿಗೆ ಒಂದು ಕೃಷ್ಣನ ಸೇವೆಗೆ ಅದು ಅಡ್ಡಿ ಇಲ್ಲ ಅಂತ, ಅಡ್ಡಿ ಆಗ್ದಂಗೆ ಇದ್ರು ಅಂತ. ನಂದಕುಮಾರ ಭಾನುವಾರದ ಔತಣಕ್ಕೆ ಸುಮಾರು 30 ಮಂದಿ ಜಪಾನಿಯರು ಬಂದಿದ್ದರು. ಅಂದ್ರೆ ಭಾನುವಾರ ಒಂದು ಔತಣ ಇದನ್ನ ಊಟನ ಇದ್ ಮಾಡ್ತಾರೆ. ಅವಾಗ ಅಲ್ಲಿ ಒಂದು 30 ಜನ ಯುವಕರೆಲ್ಲ ಬಂದಿರ್ತಾರೆ. ಅವರೆಲ್ಲರೂ ಒಂದೊಂದು ಹೂವನ್ನ ತಗೊಂಡ್ ಬಂದಿರ್ತಾರೆ. ಎಲ್ಲರೂ ಪ್ರಭುಪಾದರಿಗೆ ಬಂದ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡ್ಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಮತ್ತೆ ಎಲ್ಲರೂ ಪ್ರಭುಪಾದರಿಗೆ ಹೂ ಕೊಟ್ಟಾಗ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗುತ್ತೆ. ಈ ಯುವತಿಯರು ಒಬ್ಬ ಸಂತನನ್ನು ಗೌರವಿಸಲು ಇಷ್ಟೊಂದು ಜನ ಒಬ್ಬ ಸಾಧುನ ಇಷ್ಟು ಚೆನ್ನಾಗಿ ಗೌರವದಿಂದ ಗೌರವಿಸಿದಾರಲ್ಲ
ಇದೊಂಥರ ಶುಭ ಸೂಚನೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿಯುವ ಒಂದು ಭಾವನೆ ಅವರಿಗೆ ಬರುತ್ತೆ. ಅಂದ್ರೆ ಶುಭ ಸೂಚನೆ ಅಂದ್ರೆ ಇಲ್ಲಿ ಒಂದೇನು ಇದಿಲ್ಲ, ಭಯ ಇಲ್ಲ ನಮ್ಗೆ, ಅಂದ್ರೆ ಒಂದು ಮುಂದುವರೆದುಕೊಂಡು ಹೋಗುತ್ತೆ ಇಲ್ಲಿ ಅಂತೇಳಿ ಅವ್ರಿಗೊಂಥರ ತುಂಬಾ ಸಂತೋಷ ಅನ್ಸುತ್ತೆ. 3 ಜನ ನಾವು ಕೋಚಿಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೆವು. ಅಲ್ಲಿ ಅನೇಕ ಭಾರತೀಯರು ಮತ್ತು ಸಿಂಧಿಗಳು ವಾಸವಾಗಿದ್ದರು ಅಂತ. ಇದು ಕೋಚಿ ಅಂತ ಹೇಳಿದ್ರೆ ಇಲ್ಲಿ ಕೋಚಿ ಅಲ್ಲ, ಅದು ಜಪಾನ್ ನಲ್ಲಿ ಒಂದು ಕೋಚಿ ಅಂತ ಅಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿರ್ತಾರೆ. ಅಲ್ಲಿ ಅನೇಕ ಭಾರತೀಯರು ಮತ್ತು ಸಿಂಧಿಗಳು ವಾಸವಾಗಿದ್ದರು. ಟೋಕಿಯೋವಿನಿಂದ ಅಲ್ಲಿಗೆ ಪ್ರಯಾಣ ತುಂಬಾ ದೀರ್ಘವಾದಂತಾಗಿತ್ತು. ಅವರು ಪ್ರಭುಪಾದರಿಗೆ ಮನೆಯ 3ನೇ ಅಂದ್ರೆ ಅಲ್ಲಿ ಇದಕ್ಕೆ ಹೋಗ್ತಾರಲ್ಲ, ಕೊಚ್ಚಿಗೆ ಹೋದಾಗ ಅಲ್ಲೊಂದು ಮನೆ ಇದ್ ಮಾಡಿರ್ತಾರೆ. ಅದರಲ್ಲಿ ಅದು ಮನೆ ಮೇಲ್ಗಡೆ ಅದು ಅವ್ರಿಗೆ ಕೊಟ್ಟಿರೋ ಒಂದು ವಾಸಕ್ಕೆ ಮನೆ ಕೊಟ್ಟಿದಾರಲ್ಲ, ಅದು 3 ಅಂತಸ್ತಿನಲ್ಲಿ ಇರುತ್ತಂತೆ. ಬಟ್ ಅಲ್ಲಿ ಇದಿರಲ್ಲ, ಎಲಿವೇಟರ್ ಇರಲ್ಲ ಮೇಲ್ ಹೋಗ್ಲಿಕ್ಕೆ ಪಾಪ. ಹಂಗಾಗಿ ತುಂಬಾ ಶ್ರಮ ಪಟ್ಕೊಂಡ್ಬಿಟ್ಟು ಪ್ರಭುಪಾದ್ರ ಮೇಲೆ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ಕೆಟ್ಟದಾಗಿ ಏರ್ಪಾಟಾಗಿತ್ತು. ಅಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಏರ್ಪಾಟಾಗಿಲ್ಲ. ಒಂದು ವೇದಿಕೆಯಿಂದ ಪ್ರಭುಪಾದರಿಗೆ ಪ್ರವಚನ ನೀಡಿದ ಒಬ್ಬ ಮಾಯಾವಾದಿ ಸನ್ಯಾಸಿಯನ್ನು ಅಂದ್ರೆ ಅದೇ ವೇದಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಪ್ರಭುಪಾದರ ಪ್ರವಚನ ಇರುತ್ತೆ, ಮತ್ತೊಂದು ಮಾಯಾವಾದಿದು ಒಂದು ಪ್ರವಚನವನ್ನ ಏರ್ಪಡಿಸಿರ್ತಾರೆ. ಪ್ರಭುಪಾದರು ಏನ್ ಮಾಡ್ತಾರೆ, ತಾವು ಮೊದಲು ಮಾತಾಡಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಆಮೇಲೆ ಅಲ್ಲಿ ಸುಮಾರು 100 ಮಂದಿ ಭಾರತೀಯರಿದ್ದರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನೇ ದೇವರೆಂದು ಪ್ರಭುಪಾದರು, ಅಂದ್ರೆ ಕೃಷ್ಣ ಯೂಶುವಲ್ ಆಗಿ ತಮ್ಮ ಒಂದು ಪ್ರವಚನವನ್ನ ಕೊಡ್ತಾರೆ. ಅದರಲ್ಲಿ ಕೃಷ್ಣನೇ ದೇವರು ಅಂತ ಹೇಳಿ ಪ್ರಭುಪಾದರು ಅತ್ಯಂತ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಮತ್ತೆ ವಿವರಿಸ್ತಾರೆ. ಆದ್ರೆ ಆಂಧ್ರ ಮಾಯಾವಾದಿ ಸನ್ಯಾಸಿ ಇದಾರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ. ಇವ್ರು ಪ್ರಭುಪಾದರನ್ನು ಕೇಳ್ತಾನೆ ಇರ್ತಾರೆ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಮಧ್ಯದಲ್ಲೇ ಏನಾಗುತ್ತೆ, ಪ್ರಭುಪಾದರು ಅವ್ರ ಶಿಷ್ಯನ ಕರೆದ್ಬಿಟ್ಟು ಎಲ್ಲರೂ ಕೀರ್ತನೆ ಶುರು ಮಾಡಿ ಅಂತ ಹೇಳಿ ಅವ್ರ ಶಿಷ್ಯನೆಲ್ಲ ಕರೀತಾರೆ. ಆದ್ರೆ ಶಿಷ್ಯರಿಗೆ ಏನಕ್ಕೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಕೀರ್ತನೆ ಶುರು ಮಾಡ್ತಾರೆ. ಆಮೇಲೆ ನಂತರ ಎಲ್ಲ ಮುಗಿದ್ಮೇಲೆ, ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಕೊಠಡಿಗೆ ಹೋದಾಗ ಅವಾಗ ಪ್ರಭುಪಾದರು ಯಾಕೆ ನಾನು ಮಧ್ಯದಲ್ಲೇ ಅವನ ಭಾಷಣದಲ್ಲೇ ಮಧ್ಯದಲ್ಲೇ ನಾನು ನಿಮ್ಗೆ ಕೀರ್ತನೆಗೆ ಒಂದು ಅನುಮತಿ ಕೊಟ್ಟೆ ಅಂತ ಹೇಳ್ತಾರೆ, ಮಾಡಿ ಅಂತ ಹೇಳಿದೆ. ಅಂದ್ರೆ ಅವರು ಅದೇನ್ ಮಾಯಾವಾದಿ ಸನ್ಯಾಸಿ ಮೊದಲು ಅವ್ನು ಚೆನ್ನಾಗಿ ಪ್ರಾರಂಭದಲ್ಲಿ ಅವರು ಚೆನ್ನಾಗಿ ಒಂದು ತಮ್ಮ ಇದನ್ನ ಮಾತನ್ನ ಪ್ರವಚನವನ್ನ ಶುರು ಮಾಡ್ತಾರೆ. ಕಡೆಗೆ ಏನ್ ಮಾಡ್ತಾರೆ, ಮೊದಲೆಲ್ಲ ಚೆನ್ನಾಗಿ ಒಂದು ಪರಮಾತ್ಮನ ಒಂದು ಲಕ್ಷಣ ಅದು ಇದು ಎಲ್ಲ ಹೇಳ್ತಾರೆ, ಪಂಚೋಪಾಸನೆ ಬಗ್ಗೆ ಎಲ್ಲ ಹೇಳ್ತಾರೆ. ಕಡೆಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪರತತ್ವ ಅಂದ್ರೆ ಪರಮಾತ್ಮನ ಅಥವಾ ಪರಮನ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತಿಮವಾಗಿ ನಿರಾಕಾರ ಅಂತ ಹೇಳಿ ಹೇಳ್ಬಿಡ್ತಾರೆ. ಭಗವಂತ ನಿರಾಕಾರ ಅಂತ ಹೇಳಿದಾಗ ಪ್ರಭುಪಾದರಿಗೆ ಸಹಿಸಕ್ಕಾಗಲ್ಲ. ಅವಾಗ ಏನ್ ಮಾಡ್ಬಿಡ್ತಾರೆ ಅವರ ಶಿಷ್ಯನ, ಅದಕ್ಕಾಗಿ ನನ್ಗೆ ಸಹಿಸಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಮನ್ನ ಇದನ್ ಮಾಡು ಅಂದ್ರೆ ಪ್ರವಚನ ಸಂಕೀರ್ತನೆ ಮಾಡಿ ಅಂತ ನಾನು ಹೇಳಿದೆ ಅಂತ ಶಿಷ್ಯರಿಗೆ ಹೇಳ್ತಾರೆ. ಅವಾಗ ಶಿಷ್ಯರಿಗೂ ಯಾಕೆ ಮಧ್ಯದಲ್ಲೇ ಹೇಳಿದ್ರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾನು ಹೊರಬಿದ್ದರೆ ಸಿಂಹ, ಮನೆಯಲ್ಲಿರುವಾಗ ಕುರಿಮರಿ ಅಂತಾರೆ. ಅಂದ್ರೆ ನಾನು ಎಲ್ಲಾನು ಸಹಿಸ್ಕೊತೀನಿ, ಆದ್ರೆ ಅಂದ್ರೆ ಹೊರಬಿದ್ರೆ ಅಂದ್ರೆ ನೋಡಿ ಈ ತರ ಆದಾಗ ನಾನು ಸಿಂಹ ತರ ಇರ್ತೀನಿ, ಮನೆಯಲ್ಲಿರುವಾಗ ಕುರಿಮರಿ. ಅಂದ್ರೆ ಪ್ರಭುಪಾದರು ನೋಡಿ ಕೃಷ್ಣ ಪ್ರಜ್ಞೆ ಅವ್ರು ಸರಿಯಾಗಿ ಭಾಷಣ ಮಾಡೋ ತನಕ ಸುಮ್ನೆ ಇರ್ತಾರೆ. ಯಾವಾಗ ಪರಮತತ್ವ ಅಂತಿಮವಾಗಿ ನಿರಾಕಾರ ಅಂತ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಕೋಪ ಬಂದ್ಬಿಡತ್ತೆ. ಅದಕ್ಕೆ ಆ ತರ ಇರ್ತಾರೆ. ಪ್ರಭುಪಾದರಿಗೆ ಟೋಕಿಯೋದಲ್ಲಿ ತಮ್ಮ ಪುಸ್ತಕಗಳ ಮುದ್ರಕರಾದ ದಾಯ್ ನಿಪ್ಪನ್ ಅವರೊಂದಿಗೆ ವ್ಯವಹಾರವಿತ್ತು. ಅಂದ್ರೆ ಪ್ರಭುಪಾದರಿಗೆ ಟೋಕಿಯೋದಲ್ಲಿ ಪುಸ್ತಕಗಳ ಒಂದು ಪ್ರಿಂಟಿಂಗ್ ಆಗ್ತಿರುತ್ತಲ್ಲ, ಅದಕ್ಕೆ ದಾಯ್ ನಿಪ್ಪನ್ ಅನ್ನೋ ಒಂದು ಮುದ್ರಣ ಸಂಸ್ಥೆಯವರು ಹೆಲ್ಪ್ ಮಾಡ್ತಾ ಇರ್ತಾರೆ. ರಿಷಾದ್ ಬಗ್ಗೆ ಅವರಿಗೆ ತುಂಬಾ ಸಂಸ್ಥೆಯು ಕೇವಲ ಮಾತಿನ ಮೇಲೆ ಅವ್ರು ನೋಡಿ ಅಷ್ಟು ಪ್ರಭುಪಾದನ ಕಂಡ್ರೆ ಇಷ್ಟಪಡ್ತಿರ್ತಾರೆ, ಅವರ ಒಂದು ನಂಬಿಕೆ ಇರುತ್ತೆ. ಅಂದ್ರೆ ಅವರ ಒಂದು ಇದ್ರ ಮೇಲೆ ಅವ್ರಿಗೆ ಲಕ್ಷಾಂತರ $1 ಅಷ್ಟು ಸಾಲ ಕೊಡದ ಪ್ರಿಂಟಿಂಗಿಗೋಸ್ಕರ ಸಾಲ ಕೊಡ್ತಾ ಇದ್ರು. ದಾಯ್ ನಿಪ್ಪನ್ ಅವರ ಕಾರ್ಯನಿರ್ವಾಹಕರಲ್ಲಿ ಒಬ್ಬನು ಪ್ರಭುಪಾದರ ಬಳಿಗೆ ವಿನೀತವಾಗಿ ಬಂದು 1.5 ವರ್ಷಗಳಿಂದ, ಅಂದ್ರೆ ಆ ದಾಯ್ ನಿಪ್ಪನ್ ಏನ್ ಇರ್ತಾರಲ್ಲ ಅವರ ಒಂದು ಕೆಲಸ ಮಾಡೋರಲ್ಲಿ ಒಬ್ಬನು ಬಂದ್ಬಿಟ್ಟು ವಿನೀತವಾಗಿ ಬಂದು ಪ್ರಭುಪಾದರ ಹೇಳ್ತಾ ಇದ್ದಾನೆ, ನನ್ನ ಮಗ ಬುದ್ಧನ ಬಳಿಗೆ ಹೋಗಿದ್ದಾನೆ, ಅಂದ್ರೆ ವರ್ಷಗಳ ಹಿಂದೆ ತೀರ್ಕೊಂಡಿದ್ದಾನೆ, ತನ್ನ ಮಗನು ಬುದ್ಧನ ಬಳಿಗೆ ಹೋಗಿದ್ದಾನೆ ಎಂದು ಕೇಳಿದನು. ಅವ್ರು ಬಂದು ಪ್ರಭುಪಾದರಿಗೆ ಕೇಳ್ತಾರೆ, ನನ್ ಮಗ ಒಂದೂವರೆ ವರ್ಷಕ್ಕೆಲ್ಲ ತೀರ್ಕೊಂಡ, ಅವ್ನು ಬುದ್ಧನ ಹತ್ರ ಹೋಗಿದ್ದಾನ, ಅಲ್ಲೆಲ್ಲ ಇದೆಲ್ಲ ಬುದ್ಧಿಸಮು, ಅದಕ್ಕೆ ಬುದ್ಧನ ಹತ್ರ ಹೋಗಿದ್ದಾನ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಪ್ರಭುಪಾದರಿಗೆ ಇದು ಅರ್ಥ ಆಗಲ್ಲ, ಯಾಕೆಂದ್ರೆ ಅವನು ಜಪಾನಿ ಇದ್ರಲ್ಲಿ ಹೇಳ್ತಾನೆ. ಅವಾಗ ಇನ್ನೊಬ್ಬ ಅಲ್ಲೊಬ್ರು ಇರೋದು 2 ಭಾಷೆಯನ್ನ ಗೊತ್ತಿರುವಂತವ್ರು ಬಂದ್ಬಿಟ್ಟು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಪ್ರಭುಪಾದರಿಗೆ ಹೇಳ್ತಾರೆ. ಆಮೇಲೆ ಅಂದ್ರೆ ಮಗನ್ ಸಾವಿನ ಬಗ್ಗೆ ಅವನು ಇದ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ತೀರಿಕೊಂಡು ದೊಡ್ಡ ಮಗನೇ ಅಂದ್ರೆ ಯಾರು ಅಂತ ಕೇಳ್ತಾರೆ. ಮಗನ ಸಾವಿನ ಬಳಿಕ ತೀರಿಕೊಂಡು ದೊಡ್ಡ ಮಗನೇ ಪ್ರಭುಪಾದರು ಕೇಳಿದ್ರು, ದೊಡ್ಡೋನ ಅಂತ ಕೇಳ್ತಾರೆ. ಅವಾಗ ಇಲ್ಲ 20 ವರ್ಷದವನವನು ಅಂತ ಹೇಳ್ತಾರೆ. ಸಣ್ಣ ದೊಡ್ಡೋನ ಇಲ್ಲ ಅಂದ್ರೆ ತುಂಬಾ ಇದಲ್ಲ, ಸಣ್ಣ ವಯಸ್ಸಲ್ಲಿ ಆಗಿತ್ತು ತೀರ್ಕೊಂಡ ಅಂತ.
ಆ ಇಬ್ಬರು ಕಾರ್ಮಿಕರು ತಮ್ಮ ತಮ್ಮಲ್ಲೇ ಕೊಂಚ ಮಾತಾಡಿಕೊಂಡ್ರು. ತನ್ನ ಮಗನ ಸಾವಿನ ದುಃಖನಿದಾತ ಹೇಗಪ್ಪ, ಈಗ ಅವನಿಗೆ ಮಗಂದು ಸಾವಾಗೋಗಿದೆ, ಅವನಿಗೆ ಅದರಲ್ಲಿ ದುಃಖದಲ್ಲಿದ್ದಾನೆ. ಆ ದುಃಖದಿಂದ ನಾನು ಹೇಗ್ ಹೊರಗಡೆ ಬರ್ಬೇಕು ಅಂತ ಅವನಿಗೆ ತುಂಬಾ ಅವನಿಗೆ ಅದನ್ನ ಯೋಚನೆ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳಿದ್ರು, ಹಾಗೋ ಎಲ್ಲಾ ಯಶಸ್ಸು ಅಂದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ ಒಬ್ರು, ಅವ್ರು ಜಪಾನಿನಲ್ಲಿ ಮಾತಾಡ್ತಾರೆ, ಜಪಾನಿ ಲ್ಯಾಂಗ್ವೇಜ್ ಅಲ್ಲಿ. ಇಲ್ಲಿ ಅದನ್ನ ಪ್ರಭುಪಾದರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ಹೇಳಿದ್ರು, ಹಾಗೋ ಎಲ್ಲಾ ಯಶಸ್ಸು ಸಹ ಕೃಷ್ಣನ ತೃಪ್ತಿಯನ್ನು ಹೊಂದಿಸಿದೆ, ಅದನ್ನು ನಾನು ವಿವರಿಸಿದ್ದೇನೆ. ಬಳಿಕ ಪ್ರಭುಪಾದರು ಕೃಷ್ಣ ಮತ್ತು ಬಲರಾಮರ ಗುರುಗಳಾದ ಅವ್ರು ಹೇಳ್ತಾರೆ, ಏನ್ ಮಾಡಿದ್ರು ಕೃಷ್ಣನ ಒಂದು ತೃಪ್ತಿ ಮಾಡೋದ್ರಿಂದನೇ ನಾವು ಏನಾದ್ರು ಒಂದು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ. ನಾನು ಇವಾಗ ಎಲ್ಲ ಹೇಳಿದೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಈ ತರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಕೃಷ್ಣ ಮತ್ತೆ ಬಲರಾಮ ಅವರು ಸಾಂದೀಪನಿ ಮುನಿಗಳ ಹತ್ರ ವಿದ್ಯೆ ಕಲಿಯಕ್ ಹೋಗಿರ್ತಾರಲ್ವಾ, ಅವ್ರ ಆಶ್ರಮಕ್ಕೆ ಹೋಗಿ ವಿದ್ಯೆನ ಕಲಿತಾರೆ. ಕಡೆಗೆ ಅವರೆಲ್ಲ ಒಂದು ಕಲ್ತಾದ ನಂತರ ಅವರು ಗುರುಕಾಣಿಕೆ ಏನ್ ಕೊಡ್ಬೇಕು ಅಂತ ಕೇಳಿದಾಗ ಪ್ರಭುಪಾದ ಗುರುಕಾಣಿಕೆಯಾಗಿ ಅವ್ರು ಸಾಂದೀಪನಿ ಮುನಿ ಹೇಳ್ತಾರೆ, ನನ್ನ ಮಗ ಇದನ್ನೆಲ್ಲ ನನ್ನ ಮಗು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಟ್ಟಿದ್ದಾನೆ, ಅವನನ್ನ ಕರ್ಕೊಂಡ್ ಬಂದ್ರೆ ನನ್ಗೆ ಅದೇ ನೀವು ಕೊಡೋ ಗುರುಕಾಣಿಕೆ ಅಂತ ಹೇಳಿರ್ತಾರೆ. ಅದೇ ತರ ಕೃಷ್ಣ ಮತ್ತೆ ಬಲರಾಮ ಹೋಗ್ಬಿಟ್ಟು ಯಮಲೋಕಕ್ಕೆ ಹೋಗ್ಬಿಟ್ಟು ಆ ಮಗನನ್ನ ಹಿಂದಕ್ಕೆ ಕರ್ಕೊಂಡ್ ಬಂದು ಅವ್ರ ತಮ್ಮ ಗುರುಗಳಿಗೆ ಕೊಟ್ಟಿರ್ತಾರೆ. ಆದ್ರಿಂದ ಕೃಷ್ಣನನ್ನು ತೃಪ್ತಿಪಡಿಸಲು ಪ್ರಯತ್ನಿಸ, ಅದಕ್ಕೆ ಹೇಳ್ತಾ ಇದ್ದಾರೆ. ಆದ್ರಿಂದ ಇಂಥ ಒಂದು ಕೆಲಸವನ್ನು ಕೃಷ್ಣ ಇದ್ದಾನಲ್ಲ, ಅವನನ್ನ ನೀನು ತೃಪ್ತಿಪಡಿಸು, ಅವನನ್ನ ಅಂತ ಹೇಳಿ ಆ ಮನುಷ್ಯನಿಗೆ ಹೇಳ್ತಾರೆ. ಅವರು ಹೇಳಿದ್ರು, ಅವನು ನಿನ್ನನ್ನು ಅನುಗ್ರಹಿಸುತ್ತಾನೆ, ನಿನ್ನ ಮಗನನ್ನು ಅನುಗ್ರಹಿಸುತ್ತಾನೆ, ಕೃಷ್ಣನನ್ನು ಪ್ರಾರ್ಥಿಸು, ನಿನ್ನ ಮಗ ಎಲ್ಲೇ ಇದ್ದರೂ ಅವನಿಗೆ ಸಂತೋಷ ಸಿಕ್ಕುತ್ತದೆ, ನಿನ್ಗೆ ಪುನರ್ಜನ್ಮದಲ್ಲಿ ನಂಬಿಕೆ ಎಲ್ಲ ಹೇಳ್ತಾರೆ. ನೀನ್ ಅವನನ್ನ ನಂಬು, ನೀನು ಅವನನ್ನ ಪ್ರಾರ್ಥಿಸು, ನೀನು ಒಂದ್ ಸಮಾಧಾನವಾಗಿರ್ತೀಯ, ನಿನ್ ಮಗನು ಆರಾಮಾಗಿರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಕೇಳ್ತಾರೆ, ಪುನರ್ಜನ್ಮದಲ್ಲಿ ನಿನ್ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಅವ್ನಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ಮೇಲೆ ಅವ್ನು ಹೇಳ್ತಾನೆ, ನಂಬ್ತೀನಿ ನಾನು ಅಂತ ಹೇಳ್ತಾನೆ, ನಾನು ಪುನರ್ಜನ್ಮದಲ್ಲಿ ನಂಬ್ತೀನಿ ಅಂತ ಹೇಳ್ತಾನೆ. ಆವಾಗ ಪ್ರಭುಪಾದ ಹೇಳ್ತಾರೆ, ನಿನ್ನ ಮಗ ಎಲ್ಲೋ ಒಂದು ಕಡೆ ಅಂದ್ರೆ ಪುನರ್ಜನ್ಮ ಇದೆ ಅಂತ ಹೇಳಿದಾಗ ನಿನ್ ಮಗ ಈಗ ಎಲ್ಲೋ ಮತ್ತೊಂದು ಜನ್ಮ ತಗೊಂಡಿದ್ದಾನೆ. ಈಗ ನೀನ್ ಪ್ರಾರ್ಥನೆ ಮಾಡು, ನಿನ್ ಮಗನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀನ್ ಪ್ರಾರ್ಥನೆ ಮಾಡಿದ್ರೆ, ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ರೆ ಅವನು ಸಂತೋಷ ಪಡುತ್ತಾನೆ. ಅವನಿಗೆ ಅಂದ್ರೆ ಅವನೀಗ ನೀನ್ ಪ್ರಾರ್ಥನೆ ಮಾಡೋದ್ರಿಂದ ಅವನು ಎಲ್ಲಿದ್ದಾನೋ ಅಲ್ಲಿ ಸಂತೋಷವಾಗಿರ್ತಾನೆ, ಮತ್ತೆ ಅವನಿಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ನಿನ್ಗೀಗ ಭಗವಂತನನ್ನ ಪ್ರಾರ್ಥನೆ ಮಾಡು, ನಿನ್ ಮಗ ಎಲ್ಲಿ ಒಂದು ಬೇರೆ ಎಲ್ಲಿ ಒಂದು ಧಾರಣೆ ಮಾಡಿದಾನಲ್ಲ ಅಲ್ಲಿ ಸಂತೋಷವಾಗಿ ಸುಖವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಪಶ್ಚಿಮ ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರಭುಪಾದರ ಜೆಬಿಸಿ ಕಾರ್ಯದರ್ಶಿಯಾಗಿದ್ದ ಕರಂದರನು ದಾಯಿ ನಿಪ್ಪನ್ ಮುದ್ರಣ ಸಂಸ್ಥೆಯೊಂದಿಗಿನ ವ್ಯವಹಾರದಲ್ಲಿ ಅಂದ್ರೆ ಈಗ ಅಲ್ಲಿ ಇದ್ರಲ್ಲಿ ಇರ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಪ್ರಭುಪಾದ ಜೆಬಿಸಿ ಕಾರ್ಯದರ್ಶಿ ಇರ್ತಾರೆ ಕರಂದರ್ ಅನ್ನೋರು. ಅವರು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಭುಪಾದರಿಗೆ ಒಂದು ಮುದ್ರಣ ಇದರಲ್ಲಿ ಜೊತೆಲಿ ಹೆಲ್ಪ್ ಮಾಡಕ್ಕೆ ಅಂತೇಳಿ ಬರ್ತಾರೆ. ನನಗೆ ಮುಂಬೈ ಆವಾಗ ಬಂದಾಗ ಆ ಕರಂದರ್ಗೆ ಅವರು ಹೇಳ್ತಾರೆ, ಅಂದ್ರೆ ಮುಂಬೈನಲ್ಲಿ ನಾವು ಹೊಸ ಯೋಜನೆ ಮಾಡ್ತಾ ಇದೀವಲ್ಲ, ಅದಕ್ಕೆ ಕಟ್ಟಡ ನಿಮ್ಮ ಆದಷ್ಟು ಬೇಗ ಆಗ್ಬೇಕು ಅಂತ ನನ್ನ ಆಸೆ ಅಂತ ಎಲ್ಲ ಹೇಳ್ತಾರೆ. ಮತ್ತೆ ಅವರು ಗಿರಿರಾಜನಿಗೆ 2 ಪತ್ರಗಳನ್ನು ಬರೆದರು. ಗಿರಿರಾಜನು ಮುಂಬೈ ದೇವಾನು ಜೈಪುರದ ಗಿರಿರಾಜನಿಗೂ ಬರೀತಾರೆ ಈ ತರ ಮುಂಬೈ ಇದಕ್ಕೆ. ಅಲ್ಲಿ ಗಿರಿರಾಜನಿಗೆ ಕೊಟ್ಟು ಬಂದಿದ್ದಾರೆ ಈಗ ಅಲ್ಲಿ ಮುಂಬೈನಲ್ಲಿ. ಸೊ ಬರ್ದಾಗ ಗಿರಿರಾಜ ಹೇಳ್ತಾರೆ, ಈ ದೇವಸ್ಥಾನ ನಾವೇನೀಗ ಮುಂಬೈನಲ್ಲಿ ಮಾಡ್ತಾ ಇದ್ದಲ್ಲ ಅದನ್ನ ಯಾವ ದೇವಸ್ಥಾನ, ಜೈಪುರದ ಪ್ರಸಿದ್ಧ ಗೋವಿಂದಜಿ ದೇವಸ್ಥಾನ ಇದೆಯಲ್ಲ ಅದೇ ತರ ಮಾದರಿಯಲ್ಲಿ ನಾವು ಮಾಡೋಣ. ಮತ್ತೆ ಭಗವಂತನ ಒಂದು ಅಕ್ಕಪಕ್ಕದಲ್ಲಿ ಮಾದರಿಯಲ್ಲಿ ರೂಪಿಸಬೇಕು. ಅದರ ಪಕ್ಕದಲ್ಲಿ ಒಂದು ಆಧುನಿಕ ಒಂದು ಹೋಟೆಲ್ ಅನ್ನು ನಿರ್ಮಿಸ್ಬೇಕು, ಅಂದ್ರೆ ಬಂದವ್ರಿಗೆಲ್ಲ ಅನುಕೂಲ ಆಗ್ಲಿ ಅನ್ನೋ ಒಂದು ಭಾವನೆಯಿಂದ ಅದನ್ನ ಅವರು ಗಿರಿರಾಜ ತಮ್ಮ ಒಂದು ಇದನ್ನ ಹೇಳ್ತಾರೆ, ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತಾರೆ. ಆಗ ಜುಹು ಯೋಜನೆ ಪರಿಪೂರ್ಣವಾಗುವುದೆಂದು ಅವರು ಭಾವಿಸಿದರು. ಜೂನ್ ತಿಂಗಳೊಳಗೆ ಹ್ಯಾನ್ಸ್ ತನ್ನ ರೇಖಾಚಿತ್ರಗಳನ್ನು ಮುಗಿಸಿ, ಅಂದ್ರೆ ಹೇಳ್ತಾ ಇದ್ದಾರೆ ಈಗ ಅದಕ್ಕೆಲ್ಲ ಡ್ರಾಯಿಂಗ್ಸ್ ಎಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ಬೇಕಲ್ಲ, ಅದಕ್ಕೆ ಡ್ರಾಯಿಂಗ್ಸ್ ಅನ್ನ ಹ್ಯಾನ್ಸ್ ಅಂತ ಯಾರು ಶಿಷ್ಯ ಕಾಣುತ್ತೆ, ಅವ್ರ ಸುರ್ಬಿ ಅಂತ ಈಗ ಇದು ದೀಕ್ಷಾ ಆದ್ಮೇಲೆ ಹೆಸರು, ಅವರಿಗೆ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಅನುಮತಿ ಪಡಿಬೇಕು. ಹಾಗಾದ್ರೆ ಮುಂಗಾರು ಮುಂಚೆ ಅಡಿಪಾಯದ ಕೆಲಸ ಪ್ರಾರಂಭಿಸಬೇಕೆಂದು ಹೋಗ್ತಾರು ಹೇಳಿದ್ರು. ಅವರಿಗೆ ಇಲ್ಲ ಅಂದ್ರೆ ಈ ಡ್ರಾಯಿಂಗ್ ಎಲ್ಲ ಮಾಡಿ, ಅಂದ್ರೆ ಮುಂಗಾರು ಅಂತ ಹೇಳಿದ್ರೆ ಮಳೆಗಾಲ, ಒಂದು ಮುಂಗಾರದೆಲ್ಲ ಮಾನ್ಸೂನ್ ಬರೋದ್ರೊಳಗೆ ಇದನ್ನ ಮಾಡೋಣ, ಅಂದ್ರೆ ಇದೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿ ಒಂದು ಅಡಿಪಾಯ ಹಾಕೋಣ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಅದು ಸಾಧ್ಯವಿಲ್ಲವೆಂದು ನನಗೆ ತೋರ್ತಾ ಆದ್ರೆ ನೀವು ಪ್ರಯತ್ನಿಸಿದ್ರೆ ಒಳ್ಳೆಯದು ಎಂದು ಅವರು ಬರೆದರು. ಅಂದ್ರೆ ಹೇಳ್ತಾರೆ ಸಾಧ್ಯ ಅಲ್ಲ ಅಂತ ಕಾಣಿಸುತ್ತೆ, ಆದ್ರೂ ಪ್ರಯತ್ನ ಪಟ್ರೆ ಸಾಧ್ಯ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇದು ಆಗಿಲ್ಲ ಇಲ್ಲ, ಕಾಂತಮಣಿ ಮಾತಾಜಿ ಓದಿ.
ಅವರು ರೆಡಿ ಇಲ್ಲದಿದ್ರೆ ಲಲಿತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಹವಾಯ್, ಮೇ 9, 1972. ಪ್ರಭುಪಾದರು ಹೊನಲುಲುವಿನಲ್ಲಿ 1 ವಾರ ತಂಗಿದ್ದರು. ಆ ಅವಧಿಯಲ್ಲಿ ಅವರು ಪಂಚತತ್ವಗಳಾದ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಶ್ರೀ ಅದ್ವೈತ, ಶ್ರೀ ಗದಾಧರ ಮತ್ತು ಶ್ರೀ ಶ್ರೀವಾಸ ಇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಹಾಗೆಯೇ ಸ್ಥಳೀಯ ಯೋಗ ಧ್ಯಾನ ಕೇಂದ್ರದಲ್ಲಿ ಅವರು ಯೋಗದ ಬಗ್ಗೆ ಉಪನ್ಯಾಸ ನೀಡಿದರು. ಕಡಲ ತೀರದಲ್ಲಿ ಬೆಳಗಿನ ವಾಯುವಿಹಾರದ ಸಮಯದಲ್ಲಿ ಅವರು ಡಾರ್ವಿನ್ ಸಿದ್ಧಾಂತದ ದೋಷಗಳ ಬಗ್ಗೆ ಮಾತನಾಡುತ್ತಿದ್ದರು. ವಾಯ್ಕಿಕಿ ಸಮುದ್ರದ ದಂಡೆಯು ಜೂವಿನಷ್ಟು ಸುಂದರವಾಗಿಲ್ಲವೆಂದು ಅವರು ಅಭಿಪ್ರಾಯಪಟ್ಟರು. ನಂದಕುಮಾರ: ಆಗ ಎಲ್ಲ ಹವಾಯಿಯ ಭಕ್ತರು ತೋಳಿಲ್ಲದ ದಟ್ಟ ಹೊಳಪು ಬಣ್ಣದ ಟೀ ಶರ್ಟುಗಳನ್ನು ತೊಟ್ಟಿದ್ದರು ಮತ್ತು ನೀಳವಾದ ಶಿಕೆಗಳನ್ನು ಬಿಟ್ಟಿದ್ದರು. ಪ್ರಭುಪಾದರು ಹೇಳಿದರು, ಗೌಡೀಯ ವೈಷ್ಣವ ಶಿಕೆಯು 1.5 ಅಂಗುಲಗಳಿಗಿಂತ ದೊಡ್ಡದಾಗಿರುವುದಿಲ್ಲ. ದೊಡ್ಡದಾಗಿದ್ದರೆ ಬೇರೆ ಸಂಪ್ರದಾಯವೆಂದು ಅರ್ಥ. ಆ ಶಿಕೆಗಳನ್ನು ಗಂಟು ಕಟ್ಟಬೇಕಾಗುತ್ತದೆ. ಇದನ್ನು ನಾನು ಎಲ್ಲರಿಗೂ ಹೇಳಿದೆ. ಆ ಬಳಿಕ ಅವರು ಕಾವಿಲ್ಲದ ಅಂಗಿಗಳಲ್ಲಿ ಕ್ರಮಬದ್ಧವಾದ ಶಿಕೆಗಳಲ್ಲಿ ಬಂದರು. ಗೋವಿಂದದಾಸಿ: ಪ್ರಭುಪಾದರು ಮಕಪು ಪಕ್ಕದ ಓ ಅಹು ಪ್ರದೇಶದಲ್ಲಿ ಒಂದು ದೊಡ್ಡ ಮನೆಯಲ್ಲಿ ತಂಗಿದ್ದರು. ಅದು ಸಮುದ್ರಕ್ಕೆ ಹತ್ತಿರವಾಗಿದ್ದು ಸಂತೋಷದಾಯಕವಾಗಿತ್ತು. ಬೆಳಗಿನ ಹೊತ್ತು ಪ್ರಭುಪಾದರು ಕಡಲ ದಂಡೆಯಲ್ಲಿ ನಡೆದಾಡುತ್ತಿದ್ದರು. ವಾಯುವಿಹಾರದ ಬಳಿಕ ಅವರು ಒಂದು ಬಂಡೆಯ ಮೇಲೆ ಮರದ ಬೆಂಚಿನ ಮೇಲೆ ಕೂರುತ್ತಿದ್ದರು. ನಾವೆಲ್ಲ ಅವರ ಸುತ್ತ ಕೂರುತ್ತಿದ್ದೆವು. ಆಗ ಬೆಳಗಿನ ಒಂದು ಪುಟ್ಟ ಪ್ರವಚನ ನೀಡುತ್ತಿದ್ದರು. ಆ ಬಳಿಕ ಅವರು ತಮ್ಮ ಕೊಠಡಿಯಲ್ಲಿ ನಡೆದಾಡುತ್ತಾ ಜಪ ಮಾಡುತ್ತಿದ್ದರು. ಒಂದು ಸಂಜೆ ಅವರು ಜಪ ಮಾಡುತ್ತಿದ್ದಾಗ ನಾನು ಅವರ ಕೊಠಡಿಯೊಳಕ್ಕೆ ಹೋದೆ. ಇಂದಿನ 16 ಸುತ್ತುಗಳು ಮುಗಿದುವೇನು ಎಂದು ಅವರು ನನ್ನನ್ನು ಕೇಳಿದರು. ಹೌದು ಶ್ರೀಲ ಪ್ರಭುಪಾದರೆ, ನಾನೀಗ ನನ್ನ 16ನೆಯ ಸುತ್ತಿನಲ್ಲಿದ್ದೇನೆ. ಅವರು ಒಳ್ಳೆಯದು ಎಂದರು. ತಮ್ಮ ಮುಂಬಯಿಯ ಕೇಂದ್ರದ ಬಗ್ಗೆ ಪ್ರಭುಪಾದರು ತುಂಬಾ ಯೋಚಿಸುತ್ತಿದ್ದರು. ಮುಂಬಯಿಯ ಕಟ್ಟಡಗಳಿಗಾಗಿ ಕೆಲವು ವಾಸ್ತುರೇಖಾ ಚಿತ್ರಗಳನ್ನು ಅವರ ಕಲ್ಪನೆಯ ಪ್ರಕಾರ ರಚಿಸಲು ಅವರು ನನಗೆ ಹೇಳಿದರು. ಅದೃಷ್ಟವಶಾತ್ ಒಬ್ಬ ವಾಸ್ತುಶಿಲ್ಪಿ ಗೆಳೆಯ ಅದನ್ನು ಸೊಗಸಾಗಿ ರಚಿಸಿಕೊಟ್ಟರು. ಪ್ರಭುಪಾದರಿಗೆ ಅದು ಸಂತೋಷ ನೀಡಿತು. ಮಂದಾಕಿನಿ ದೇವಿ ದಾಸಿ ಎಂಬ ಒಬ್ಬ ಫ್ರೆಂಚ್ ಶಿಷ್ಯೆಯಿಂದ ಪ್ರಭುಪಾದರಿಗೆ ಪತ್ರ ಬಂದಿತು. ಅವಳು ಒಬ್ಬ ರಷ್ಯನ್ ಯುವಕನನ್ನು ಮದುವೆಯಾಗಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಅವನಿಗೆ ನೆರವಾಗಲೆಂದು ಸೋವಿಯತ್ ಒಕ್ಕೂಟಕ್ಕೆ ಹೊರಟಿದ್ದಳು. ಆ ಪತ್ರವನ್ನು ಓದಿ ಪ್ರಭುಪಾದರು ದಿವ್ಯಾನಂದ ಭರಿತರಾಗಿ ಮುಗುಳ್ನಕ್ಕರು. ರಷ್ಯಾದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ವೃದ್ಧಿಯಾಗುತ್ತಿರುವ ವಿಷಯವು ಅವರಿಗೆ ಅತ್ಯಾನಂದ ನೀಡಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ರೆಡಿ ಇಲ್ಲದಿದ್ರೆ ಮಂಜುಳಾ ದೇವಿ. ಇಲ್ಲ ಮಾತಾಜಿ, ಓದ್ತೀನಿ. ಓದಿ. ಅನಂತರ ಅವರು ಗೋವಿಂದದಾಸಿಯ ಕಡೆ ತಿರುಗಿ ಹೇಳಿದರು, ನಿನ್ನ ಯೌವನದ ವಯಸ್ಸಿನಲ್ಲಿ ಪ್ರಚಾರ ಮಾಡು. ಮುದಿ ವಯಸ್ಸಿನಲ್ಲಿ ವೃಂದಾವನಕ್ಕೆ ಹೋಗಿ ನಿವೃತ್ತಳಾಗಿ ಹರೇ ಕೃಷ್ಣ ಜಪ ಮಾಡು. ಆದ್ದರಿಂದಲೇ ಭಾರತದ ಈ ಕೇಂದ್ರಗಳನ್ನು ನಿರ್ಮಿಸುತ್ತಿರುವುದು. ಆದರೆ ನೀನು ಸಾಕಷ್ಟು ಪ್ರಚಾರ ಮಾಡದೆ ನಿವೃತ್ತಳಾಗುವಂತಿಲ್ಲ. ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತೆ. ಆದ್ದರಿಂದ ಸಾಧ್ಯವಾದ ಮಟ್ಟಿಗೂ ಪ್ರಚಾರ ಮಾಡು. ಪ್ರಭುಪಾದರು ತಮ್ಮ ಪ್ರತಿ ಭಕ್ತನೊಂದಿಗೆ ಒಂದು ದಿನವೋ ಒಂದು ಕ್ಷಣವೋ ಒಟ್ಟಿಗೆ ಕಳೆದರೂ ಸಹ ಆ ಅಲ್ಪಾವಧಿಯ ಸಂಘವು ಶಾಶ್ವತ ಸ್ಫೂರ್ತಿಗೆ ಕಾರಣವಾಗುತ್ತಿತ್ತು. ಪ್ರಭುಪಾದರ ಸ್ಪರ್ಶ ಮತ್ತು ಮಾರ್ಗದರ್ಶನಗಳು ಅವರ ಭಕ್ತರ ಪಾಲಿಗೆ ಅವರ ಬಾಳಿನ ಪ್ರಮುಖ ಗಳಿಗೆಗಳಾಗುತ್ತಿದ್ದವು. ಆದರೆ ಪ್ರಭುಪಾದರು ತಮ್ಮ ಭಕ್ತರೊಂದಿಗಿನ ಆ ಗಳಿಗೆ ಮತ್ತು ಸ್ಥಳಗಳಿಂದ ಆಚೆಗೆ ತಮ್ಮ ಗಮನವನ್ನು ಚಾಚಿಕೊಂಡಿರುತ್ತಿದ್ದರು. ಅವರು ಇನ್ನೂ ಆಳವಾದ ವಿಚಾರಗಳ ಬಗ್ಗೆ ಧ್ಯಾನಿಸುತ್ತಿದ್ದರು ಮತ್ತು ಭಕ್ತರಿಗೆ ಆ ವೇಳೆಗೆ ಅರ್ಥವಾಗದ ಮಟ್ಟದಲ್ಲಿ ತೀವ್ರವಾಗಿ ಕೃಷ್ಣನ ಪ್ರಾರ್ಥನೆಯಲ್ಲಿ ತೊಡಗಿರುತ್ತಿದ್ದರು. ಇದು ಭಕ್ತರ ಅರಿವಿಗೆ ಬಂದಿತ್ತು. ಪ್ರಭುಪಾದರು ಹವಾಯಿಯಲ್ಲಿದ್ದಾಗ ಗಿರಿರಾಜರಿಂದ ಪತ್ರ ಬಂದಿತ್ತು.
ಆ ಪತ್ರದಿಂದ ಪ್ರಭುಪಾದರಿಗೆ ಚತುರ್ಮತಿಯಾದ ಮಿಸ್ಟರ್ ಎನ್ ಅವರೊಂದಿಗೆ ವ್ಯವಹರಿಸುವಲ್ಲಿ ತಮ್ಮ ಮುಂಬಯಿಯ ನಿರ್ವಾಹಕನ ಸಾಮರ್ಥ್ಯದಲ್ಲಿ ಸಂದೇಹ ಉಂಟಾಯಿತು. ಮಿಸ್ಟರ್ ಎನ್ ಅವರಿಗೆ ಅದೇ ತಾನೇ 7,500 ರೂಪಾಯಿಗಳನ್ನು ಪಾವತಿ ಮಾಡಿರುವುದಾಗಿ ಗಿರಿರಾಜರು ವರದಿ ಮಾಡಿದರು. ಪ್ರಭುಪಾದರವನಿಗೆ ಬರೆದರು. ಪಾವತಿ ಯಾವ ಬಾಬತ್ತಿಗೆ ಮಿಸ್ಟರ್ ಎನ್ ಅವರಿಗೆ ಕರಾರಿನಂತೆ ಕೊಡಬೇಕಾಗಿದ್ದ ವಾರ್ಷಿಕ 2 ಲಕ್ಷ ರೂಪಾಯಿಗಳ ಬಾಬತ್ತಿಗೆ ಒಂದು ಕಂತೆಂಬ ಉದ್ದೇಶದಿಂದ ಗಿರಿರಾಜನು ಆ ಮೊತ್ತವನ್ನು ಪಾವತಿ ಮಾಡಿದ್ದನು. ಆದರೆ ಸ್ವಾಮ್ಯ ಪತ್ರ ಪಡೆದ ಬಳಿಕ ಆ ಪಾವತಿ ಮಾಡಬೇಕಾಗಿತ್ತು. ಸ್ವಾಮ್ಯ ಪತ್ರ ಇನ್ನೂ ಅವರಿಗೆ ಸಿಕ್ಕಿರಲಿಲ್ಲ. ಆದ್ದರಿಂದ ಅನಗತ್ಯವಾಗಿ ಮಿಸ್ಟರ್ ಎನ್ ಅವರಿಗೆ ಹಣವನ್ನೇಕೆ ಪಾವತಿ ಮಾಡಬೇಕು? ಪ್ರಭುಪಾದರು ಹರೇ ಕೃಷ್ಣ ಜಮೀನಿನ ಬಗ್ಗೆ ಚಿಂತಿಸತೊಡಗಿದರು. ಮತ್ತೆ ಅವರ ಆಲೋಚನೆಗಳು ಮುಂಬಯಿ, ವೃಂದಾವನ ಮತ್ತು ಮಾಯಾಪುರಗಳ ಕಡೆ ಹೊರಳುತ್ತಿದ್ದವು. ಆದರೆ ಅವರು ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತಿರಲಿಲ್ಲ. ಬದಲಾಗಿ ಅವರು ಭೇಟಿ ನೀಡಿದ ಪ್ರತಿ ಸ್ಥಳದಲ್ಲೂ ಭಕ್ತರು ಮತ್ತು ಭಕ್ತರಲ್ಲದವರು ಅವರ ಸಂಪೂರ್ಣ ಗಮನ, ಅನುಗ್ರಹ ಪಡೆಯುತ್ತಿದ್ದರು. ಶ್ರೀಮದ್ ಭಾಗವತದ ಬಗ್ಗೆ ಪ್ರವಚನ ನೀಡಿದಾಗ ಅವರು ತದೇಕ ಚಿತ್ತರಾಗುತ್ತಿದ್ದರು. ಒಬ್ಬ ಅತಿಥಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಖಾಸಗಿಯಾಗಿ ತಿದ್ದುವಾಗ ಅವರು ಸಂಪೂರ್ಣ ಅದರಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಅವರು ಅನೇಕ ವ್ಯಕ್ತಿಗಳ ಮತ್ತು ಜಗತ್ತಿನಾದ್ಯಂತ ಅನೇಕ ಕಾರ್ಯಭಾರಗಳ ಜವಾಬ್ದಾರಿಯನ್ನು ವಹಿಸಿ ಅವುಗಳನ್ನು ಸೊಗಸಾಗಿ ನಿರ್ವಹಿಸುತ್ತಿದ್ದರು. ಪ್ರತಿ ಮುಂಜಾನೆಯ ವಾಯುವಿಹಾರದ ಸಮಯದಲ್ಲಿ ಅಥವಾ ದೇವಾಲಯದಲ್ಲಿ ಅವರು ತಮ್ಮ ಭಕ್ತರ ಎದುರಿಗೆ ಮುಂಜಾನೆ ಅರಳಿದ ತಾವರೆ ಹೂವಿನಂತೆ ಲವಲಕಿಯಿಂದ ಕೊಳ್ಳುತ್ತಿದ್ದರು. ಇವೆಲ್ಲವೂ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಅವರಿಗಿದ್ದ ನಿಷ್ಣಾತ ಸ್ವಭಾವಕ್ಕೆ ನಿದರ್ಶನಗಳಾಗಿದ್ದವು. ಅವರು ಸರಳರು, ಮುಕ್ತ ಮನಸ್ಸಿನವರು ಆಗಿದ್ದರು. ಅವರ ಉದ್ದೇಶವು ಎಷ್ಟು ಪರಿಶುದ್ಧವಾಗಿತ್ತೆಂದರೆ ಅದು ಎಲ್ಲರಿಗೂ ಸ್ವಯಂ ವೇದ್ಯವಾಗುವಂತಿತ್ತು. ಆದರೂ ಅವರು ಯಾರಿಗೂ ತೋರದಷ್ಟು ಗಂಭೀರರು ಆಗಿದ್ದರು. ಅವರು ಹಾಂಗ್ಕಾಂಗ್ನಲ್ಲಿ ತಮ್ಮ 2 ಶಿಷ್ಯರೊಂದಿಗೆ ಎಲಿವೇಟರ್ನಲ್ಲಿ ಮೇಲೇರುತ್ತಿರಲಿ ಅಥವಾ ಜಪಾನಿ ಸಂಸ್ಕೃತಿಯ ವಿವರಗಳನ್ನು ಕುತೂಹಲದಿಂದ ಗಮನಿಸುತ್ತಿರಲಿ ಅಥವಾ ಹವಾಯಿಯ ಕಡಲ ದಂಡೆಯಲ್ಲಿ ನಡೆದಾಡುತ್ತಿರಲಿ, ಎಲ್ಲಾ ಕಾಲ ದೇಶಗಳಲ್ಲಿಯೂ ಕೇವಲ ಕೃಷ್ಣ ಸೇವೆಯಲ್ಲಿ ತೊಡಗುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಈಗ ಹವಾಯಿಗೆ ಬರ್ತಾ ಇದ್ದಾರೆ. ಮೇ 9, 1972. ಹರೇ ಕೃಷ್ಣ ಮಾತಾಜಿ, ಏನು ಹೇಳಿದ್ರ? ಹರೇ ಕೃಷ್ಣ. ಪ್ರಭುಪಾದರು ಹೊನಲಲ್ಲುವಿನಲ್ಲಿ 1 ವಾರ ತಂಗಿದರು. ಆ ಅವಧಿಯಲ್ಲಿ ಅಂದ್ರೆ ಪ್ರಭುಪಾದರು ಹೊನಲಲ್ಲು ಅಂದ್ರೆ ಹವಾಯಿಗೆ ಬರ್ತಾ ಇದ್ದಾರೆ. ಅಲ್ಲೇನೆ ಹೊನಲಲ್ಲು ಇರೋದು, ಇದ್ರಲ್ಲೇ ಇರುತ್ತೆ ಹವಾಯಿ. ಇದ್ರಲ್ಲಿ ಅಂದ್ರೆ ಹತ್ತಿರದಲ್ಲೇ ಇದ್ರೆ ಕ್ಯಾಪಿಟಲ್ ಇದು ಅದ್ರದ್ದು, ಕ್ಯಾಪಿಟಲ್ ಆಫ್ ಹವಾಯಿ ಅದು ಹೊನಲಲ್ಲು. ಆ ಊರಿಗೆ ಬರ್ತಾ ಇದ್ದಾರೆ. ಆ ಅವಧಿಯಲ್ಲಿ ಅವರು ಪಂಚತತ್ವಗಳಾದ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಮತ್ತೆ ಅದ್ವೈತ ಮತ್ತೆ ಗದಾಧರ ಮತ್ತು ಶ್ರೀನಿವಾಸ ಅವರ ವಿಗ್ರಹಗಳನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಒಂದು ಯೋಗಾಭ್ಯಾಸ ಕೇಂದ್ರದಲ್ಲಿ ಅವರು ಯೋಗದ ಬಗ್ಗೆನೂ ಸ್ವಲ್ಪ ಉಪನ್ಯಾಸವನ್ನ ನೀಡ್ತಾರೆ. ಆಮೇಲೆ ಕಡಲ ತೀರದಲ್ಲಿ ಎಲ್ಲಾ ಕಡೆಯಲ್ಲೂ ಹೋಗ್ತಾರೆ. ವಾಯುವಿಹಾರ, ಕೆಳಗಿನ ವಾಯುವಿಹಾರ ಸಮಯದಲ್ಲಿ ಅವರು ಡಾರ್ವಿನ್ ಸಿದ್ಧಾಂತದ ದೋಷಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ವಾಯ್ಕಿಕಿ ಸಮುದ್ರ ಅಂದ್ರೆ ವಾಯ್ಕಿಕಿ ಅನ್ನೋ ಒಂದು ಊರಲ್ಲಿ ಅಲ್ಲಿ ಒಂದು ಸಮುದ್ರದ ದಂಡೆಯಲ್ಲಿ ಆ ದಂಡೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಜುಹುವಿನಷ್ಟು ಸುಂದರವಾಗಿಲ್ಲವೆಂದು ಅವರು ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ವಾಯ್ಕಿಕಿದ ಸಮುದ್ರ ದಂಡೆ ಜುಹುದಷ್ಟು ಚೆನ್ನಾಗಿ ಅಂದ್ರೆ ಅಷ್ಟೊಂದು ಸುಂದರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜುಹುದು ತುಂಬಾ ಸುಂದರವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ನಂದಕುಮಾರ, ಈಗ ಎಲ್ಲ ಹವಾಯಿ ಭಕ್ತರು ತೋಳಿಲ್ಲದ ದಟ್ಟ ಹೊಳಪು ಬಣ್ಣದ ಶರ್ಟ್ಗಳನ್ನು ತೊಟ್ಟಿದ್ರು ಮತ್ತು ನೀಳವಾದ ಶಿಗೆಗಳನ್ನು ಬಿಟ್ಟಿದ್ರು. ಅವರು ಅಂದ್ರೆ ಒಂದು ದಟ್ಟವಾದ ಅಂದ್ರೆ ಒಂಥರ ವೈಟ್ ಕಲರ್ ಅಣಿಕೋತರ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಹರೇ ಕೃಷ್ಣ, ಯಾವ್ದೋ ಒಂದು ಡಿಸ್ಟರ್ಬೆನ್ಸ್ ಇದೆ. ಹರೇ ಕೃಷ್ಣ. ಅಲ್ಲಿ ಹವಾಯಿನಲ್ಲಿ ಎಲ್ಲಾ ಭಕ್ತರು ಒಂಥರ ದಟ್ಟವಾದ ಒಂದು ತೋಳಿಲ್ಲದ ಒಂದು ಬಟ್ಟೆ ಹಾಕೊಂಡಿರ್ತಾರೆ. ಮತ್ತೆ ಅದು ಕಣ್ಣಿಗೆ ಹೊಡೆಯೋ ತರ ಇರುತ್ತೆ. ಆಮೇಲೆ ನೀಳವಾದ ಶಿಕೆಗಳನ್ನ ಬಿಟ್ಟಿರ್ತಾರೆ, ಉದ್ದುದ್ದ ಶಿಕೆಗಳನ್ನ ಬಿಟ್ಟಿರ್ತಾರೆ. ಪ್ರಭುಪಾದರು ಗೌಡಿಯ ವೈಷ್ಣವ ಶಿಕೆ 1.5 ಅವರನ್ನೆಲ್ಲ ನೋಡಿ ಪ್ರಭುಪಾದ ಹೇಳ್ತಾರೆ, ಗೌಡಿಯ ವೈಷ್ಣವರ ಶಿಕೆ ಇರುತ್ತಲ್ಲ
ಅದು ಒಂದೂವರೆ ಅಂಗುಲಗಳಿಗಿಂತ ಉದ್ದ ಇರೋದಿಲ್ಲ, ದೊಡ್ಡದಿರೋದಿಲ್ಲ. ನೀವು ದೊಡ್ಡದಾಗಿ ಬಿಟ್ಟಿದ್ದೀರಾ. ಈ ದೊಡ್ಡದಾಗ ಬಿಟ್ಟಾಗ ಇದು ಬೇರೆ ಸಂಪ್ರದಾಯಕ್ಕೆ ಒಂದು ತರ ಅನ್ಸುತ್ತೆ. ಆದ್ರಿಂದ ಇದು ನಮ್ಮ ಸಂಪ್ರದಾಯದಲ್ಲಿ ಈ ತರ ಇಷ್ಟಿಷ್ಟದ ಶಿಕೆಯನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ತರ ಡ್ರೆಸ್ಸು ಹಾಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಹೇಳಿದಾಗ ಶಿಕೆಗಳನ್ನು ಗಂಟು ಕಟ್ಟವೆ, ಅಂದ್ರೆ ಇಷ್ಟು ದೊಡ್ಡದಿದ್ರೆ ಗಂಟು ಕಟ್ಕೋಬೇಕಾಗತ್ತೆ, ಆ ತರ ಎಲ್ಲ ಹೇಳಿದಾಗ ಇದನ್ನ ನಾನು ಎಲ್ಲರಿಗೂ ಹೇಳಿದ್ದೆ. ಆ ಬಳಿಕ ಅವ್ರೇನ್ ಮಾಡ್ತಾರೆ ಗೊತ್ತಾಗುತ್ತೆ ಎಲ್ಲರಿಗೂ. ಅವ್ರೇನ್ ಮಾಡ್ತಾರೆ, ಆ ಶಿಷ್ಯರೆಲ್ಲ ಕಾವಿ ಬಣ್ಣದ ಬಟ್ಟೆ ಹಾಕೊಳ್ತಾರೆ, ಮತ್ತೆ ತಮ್ಮ ಶಿಕೆಗಳನ್ನ ಕ್ರಮಬದ್ಧವಾಗಿ ಮಾಡ್ಕೊಳ್ತಾರೆ. ಗೋವಿಂದದಾಸಿ ಅನ್ನೋರು ಹೇಳ್ತಾ ಇದ್ದಾರೆ, ಪ್ರಭುಪಾದರು ಮಕ್ಕಪ್ಪು ಪಕ್ಕದ ಓಹಾವು ಪ್ರದೇಶದಲ್ಲಿ ಒಂದ್ ದೊಡ್ಡ ಮನೆಯಲ್ಲಿ ತಂಗಿದ್ರು. ಅಂದ್ರೆ ಇದೊಂದು ಮಕಾಪು ಅನ್ನೋದು ಒಂದು ಜಾಗ, ಅದ್ರ ಪಕ್ಕದಲ್ಲೇ ಓಹಾವು ಪ್ರದೇಶದಲ್ಲಿ, ಓಹಾವು ಅನ್ನೋದು ಒಂದು ಪ್ರದೇಶ, ಎಲ್ಲ ಐಲ್ಯಾಂಡ್ಸ್ ಅಲ್ಲ, ಒಂದ್ ದೊಡ್ಡ ಮನೆಯಲ್ಲಿ ತಂಗಿದ್ದರು. ಅದು ಸಮುದ್ರಕ್ಕೆ ಹತ್ತಿರವಾಗಿದ್ದು ಸಂತೋಷದಾಯಕವಾಗಿತ್ತು. ಬೆಳಗಿನ ಹೊತ್ತು ಪ್ರಭುಪಾದರು ಕಡಲ ದಂಡೆಯಲ್ಲಿ ನಡೆದಾಡ್ತಾ ಇರ್ತಾರೆ. ವಾಯು ವಿಹಾರದ ಬಳಿಕ ಅವರು ಒಂದು ಬಂಡೆಯ ಮೇಲೆ, ಮರದ ಬೆಂಚಿನ ಮೇಲೆ ಕೂತ್ಕೋತಿದ್ರು. ನಾವೆಲ್ಲ ಅವರ ಸುತ್ತ ಕೂತ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಅವರು ಬೆಳಗಿನ ಒಂದು ಪುಟ್ಟ ಪ್ರವಚನ ನಡೆಸಿದ್ರು. ಬೆಳಗಿನ ಅವರು ಯೂಶಲ್ ಆಗಿ ಅಂದ್ರೆ ಮಾರ್ನಿಂಗ್ ವಾಕ್ ಹೋಗುವಾಗ ಪ್ರತಿ ಸಾರಿನೂ ಒಂದು ಪ್ರವಚನ ಕೊಡ್ತಾರೆ ಎಲ್ಲಾ ಕಡೆಲೂ. ಹಾಗೆ ಮಾರ್ನಿಂಗ್ ವಾಕ್ ಅವ್ರದ್ದು ಪ್ರವಚನ ಅಂತಾನೆ ಬೇರೆ ಇದೆ. ಆ ಬಳಿಕ ಅವರು ತಮ್ಮ ಕೊಠಡಿಯ ನಡೆದಾಡುತ್ತಾ ಜಪ ಮಾಡ್ತಿದ್ರು. ಆಮೇಲೆ ನಂತರ ಕೊಠಡಿಗೆ ಬಂದ್ಮೇಲೆ ಅಲ್ಲಿ ನಡೆದಾಡ್ಕೊಂಡ್ಬಿಟ್ಟು ಜಪ ಮಾಡ್ತಿದ್ರು ಅಂತ. ಒಂದು ಸಂಜೆ ಅವರು ಜಪ ಮಾಡುತ್ತಿದ್ದಾಗ ನಾನು ಅವರ ಕೊಠಡಿಯಲ್ಲಿ ಹೋದೆ. ಹಿಂದಿನ 16 ಸುತ್ತು ಮುಗಿದ ಈ ಗೋವಿಂದದಾಸಿ ಹೇಳ್ತಾರೆ. ಈಗ ಒಂದಿನ ನಾನು ಪ್ರಭುಪಾದರ ಕೊಠಡಿಗೆ ಹೋದೆ. ಅವ್ರು ನನಗೆ ಕೇಳ್ತಾರೆ, ಅಂದ್ರೆ ಅವ್ರಿಗೆ ಕೇಳ್ತಾ ಇದಾರೆ, ನಿಂದ 16 ಸುತ್ತು ಜಪ ಮುಗಿತಾ ಅಂತ. ಯಾಕೆ ಆಯ್ತು, ಕಡೆ ಸುತ್ತಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ತಮ್ಮ ಮುಂಬೆ ಕೇಂದ್ರದ ಬಗ್ಗೆ ಪ್ರಭುಪಾದ ತುಂಬಾ ಯೋಚಿಸುತ್ತಿದ್ದರು. ಮುಂಬೆ ಅಂದ್ರೆ ಅವ್ರು ಯಾವಾಗ್ಲೂ ಒಂದು ಯೋಚನೆಯಲ್ಲಿ ಇರ್ತಾ ಇದ್ರು. ಅದನ್ನ ಅವರು ಗೋವಿಂದದಾಸಿ ಒಂಥರ ನೋಡ್ತಾ ಇದ್ರು, ಅಂದ್ರೆ ಅವ್ರನ್ನ ಇರ್ತಾರೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ತಮ್ಮ ಮುಂಬೈ ಕೇಂದ್ರದ ಬಗ್ಗೆ ಪ್ರಭುಪಾದ ತುಂಬಾ ಯೋಚಿಸುತ್ತಿದ್ದರು. ಮುಂಬೈ ಕಟ್ಟಡಗಳಿಗಾಗಿ ಕೆಲವು ವಾಸ್ತುರೇಖಾ ಚಿತ್ರಗಳನ್ನು ಅವರ ಕಲ್ಪನೆಯ ಪ್ರಕಾರ ರಚಿಸಲು ಅವರು ನನಗೆ ಹೇಳಿದ್ರು. ಅಂದ್ರೆ ಅವ್ರು ಏನೋ ಯೋಚನೆ ಮಾಡ್ತಾರ, ಆ ತರ ಡ್ರಾಯಿಂಗ್ ಮಾಡು ಅಂತ ಹೇಳ್ಬಿಟ್ಟು ಗೋವಿಂದದಾಸಿಗೆ ಹೇಳ್ತಾರೆ. ಅಂದ್ರೆ ಗೋವಿಂದದಾಸಿ ಏನ್ ಮಾಡ್ತಾರೆ, ಬೇರೆ ಒಬ್ರ ವಾಸ್ತುಶಿಲ್ಪಿ ಅವ್ರದ್ದು ಇನ್ನೊಬ್ರ ಸಹಾಯ ತಗೊಂಡ್ಬಿಟ್ಟು ಅದನ್ನ ರೆಡಿ ಮಾಡಿ ಕೊಡ್ತಾರೆ. ಅದನ್ನ ಪ್ರಭುಪಾದರಿಗೆ ಅದು ಸಂತೋಷ ಕೊಡ್ತಾರೆ. ಡ್ರಾಯಿಂಗ್ ಮಾಡಿ ಕೊಡ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳಿ ವಾಸ್ತುಶಿಲ್ಪ ಅಂದ್ರೆ ಎಲ್ಲ ಇದು ಲೈಟ್ ಇದು ಡ್ರಾಯಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಸಂತೋಷ ಆಗುತ್ತೆ ಪ್ರಭುಪಾದರಿಗೆ. ಮಂದಾಕಿನಿ ದೇವಿ ಅಂತ ಹೇಳಿ ಒಬ್ರು ಫ್ರೆಂಚ್ ಶಿಷ್ಯ ಏನ್ ಮಾಡ್ತಾರೆ, ಪ್ರಭುಪಾದರಿಗೆ ಒಂದು ಲೆಟರ್ ಬರೀತಾ ಇದ್ದಾಳೆ. ಬರ್ದ್ಬಿಟ್ಟು ಹೇಳ್ತಾ ಇದ್ರೆ, ನಾನು ಒಬ್ಬ ರಷ್ಯನ್ ಯುವಕನನ್ನ ನಾನು ಮದ್ವೆ ಆಗ್ತಾ ಇದ್ದೀನಿ. ಮದುವೆ ಆಗಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಅವನಿಗೆ ನೆರವಾಗಲೆಂದು ಸೋವಿಯತ್ ಒಕ್ಕೂಟಕ್ಕೆ ಹೊರಟಿದ್ದಳು. ಅಂದ್ರೆ ಅವ್ರು ಹೇಳ್ತಾ ಇದ್ದಾನೆ, ನಾನು ಒಬ್ಬ ರಷ್ಯನ್ ಹುಡುಗನ್ನ ಮದ್ವೆ ಆಗ್ತಾ ಇದ್ದೀನಿ. ನಾವಿಬ್ರು ಸೇರ್ಕೊಂಡ್ಬಿಟ್ಟು ಸೋವಿಯತ್ ಯೂನಿಯನ್ಗೆ ಅಂದ್ರೆ ಈಗ ಅಲ್ಲೂ ಒಂದು ರಷ್ಯಾದಲ್ಲೂ ಹೋಗ್ತಾ ಇದೀವಿ ಅಂತ ಅವ್ರಿಗೆ ತುಂಬಾ ಇದನ್ಸುತ್ತೆ ಪ್ರಭುಪಾದರಿಗೆ. ಅವ್ರು ಹೇಳ್ತಾರೆ, ಆ ಹುಡುಗಿ ಹೇಳ್ತಾ ಇದ್ದಾಳೆ, ನಾವು ರಷ್ಯಾ ಇದಕ್ಕೆ ಹೋಗ್ತಾ ಇದೀವಿ, ಸೋವಿಯತ್ ಕೂಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನಾವು ಕೃಷ್ಣ ಪ್ರಜ್ಞೆಯನ್ನ ಹರಡುತ್ತೀವಿ ಅಂತ ಹೇಳ್ತಾರೆ. ಆ ಪತ್ರವನ್ನು ಓದಿ ಪ್ರಭುಪಾದರು ದಿವ್ಯಾನಂದ ಭರಿತರಾಗಿ ಮುಗುಳ್ನಕ್ಕರು. ರಷ್ಯಾದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ವೃದ್ಧಿಯಾಗುತ್ತಿರುವ ವಿಷಯ ಅವರಿಗೆ ಅತ್ಯಾನಂದ ನೀಡಿತ್ತು. ಅಂದ್ರೆ ನೋಡಿ, ಇವರು ಹೋಗಿ ನಾವು ರಷ್ಯಾ ಹೋಗಿ ಅಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿದಾಗ ಅವರಿಗೆ ತುಂಬಾ ಸಂತೋಷ ಅನ್ಸುತ್ತೆ. ರಷ್ಯಾನೂ ಬಿಡ್ಲಿಲ್ಲ, ಅಲ್ಲೂ ಆವರಿಸ್ಕೊಂಡ್ಬಿಟ್ಟಿದೀವಿ ಅನ್ನೋ ತರ. ಅನಂತರ ಅವರು ಗೋವಿಂದದಾಸಿಯ ಕಡೆ ತಿರುಗಿ ಹೇಳಿದರು, ನಿನ್ನ ಯೌವನದ ವಯಸ್ಸಿನಲ್ಲಿ ಪ್ರಚಾರ ಮಾಡು, ಮುದಿ ವಯಸ್ಸಿನಲ್ಲಿ ಬೃಂದಾವನಕ್ಕೆ ಹೋಗಿ ನಿವೃತ್ತಳಾಗಿ ಹರೇ ಕೃಷ್ಣ ಜಪ ಮಾಡು. ಆದ್ದರಿಂದಲೇ ಭಾರತ ಈ ಕೇಂದ್ರಗಳನ್ನು ನಿರ್ಮಿಸ್ತಾರೆ. ಅವ್ರು ಹೇಳ್ತಾ ಇದಾರೆ, ಗೋವಿಂದದಾಸಿಗೆ ಹೇಳ್ತಾ ಇದಾರೆ, ನೋಡು ಈಗ ನೀನು ಸಣ್ಣೋಳಿದ್ಯಾ, ಈಗೇನ್ ಮಾಡು ಅಂದ್ರೆ ನೀನು ಪ್ರಚಾರ ಮಾಡು, ಎಲ್ಲ ಮಾಡು. ಆಮೇಲೆ ನೀನ್ ಮುದುಕಿ ಆದ್ಮೇಲೆ, ನಿವೃತ್ತಳಾದ್ಮೇಲೆ ಏನ್ ಮಾಡು ಅಂದ್ರೆ ನೀನು ಹರೇ ಕೃಷ್ಣ ಜಪ ಮಾಡ್ಕೊಂಡಿರೋ. ಅದಕ್ಕಾಗಿ ನಿಮ್ಗೆ ನಿಮ್ಮಂತವ್ರಿಗೆಲ್ಲ ನಾವು ಭಾರತದಲ್ಲಿ ಕೇಂದ್ರಗಳನ್ನ ಸ್ಥಾಪಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನೀನು ಸಾಕಷ್ಟು ಪ್ರಚಾರ ಮಾಡಿದ್ರೆ ನಿವೃತ್ತಳಾಗುವಂತಿಲ್ಲ. ಆದ್ರೆ ನೀನು ನಿವೃತ್ತಿ ಹೊಂದ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ನೀನ್ ಪ್ರಚಾರ ಮಾಡಿದ್ರೆ ನಿವೃತ್ತಿ ಹೊಂದಕ್ ಸಾಧ್ಯ ಇಲ್ಲ. ನಿವೃತ್ತಿ ಹೊಂದ್ಬೇಕಂದ್ರೆ ನೀನು ಪ್ರಚಾರ ಮಾಡ್ಬೇಕು. ಯಾಕೆ ಆಮೇಲೆ ಹೇಳ್ತಾರೆ, ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸಾಧ್ಯವಾದ ಮಟ್ಟಿಗೂ ಪ್ರಚಾರ ಮಾಡು. ಅಂದ್ರೆ ಮನಸ್ಸೆಲ್ಲ ತುಂಬಾ ಚಂಚಲ ಅಲ್ವಾ, ಅದು ಬಿಡಲ್ಲ, ಗಲಾಟೆ ಮಾಡುತ್ತೆ, ನಿನ್ನ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗುತ್ತೆ. ಆದ್ರೆ ನೀನು ಒಂದಕ್ಕೆ ದೃಢವಾಗಿ ನೀನು ಈ ಒಂದು ಪ್ರಚಾರ ಮಾಡು. ಆದ್ರಿಂದ ಸಾಧ್ಯವಾದ ಮಟ್ಟಿಗೂ ಪ್ರಚಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರು ತಮ್ಮ ಪ್ರತಿ ಭಕ್ತರೊಂದಿಗೆ ಒಂದು ದಿನವೂ ಒಂದು ಕ್ಷಣವೂ ಒಟ್ಟಿಗೆ ಕಳೆದರೂ ಸಹ ಆ ಅಲ್ಪಾವಧಿ ಸಂಘವು ಶಾಶ್ವತ ಸ್ಫೂರ್ತಿಗೆ ಕಾರಣವಾಗ್ತಾ. ಅವ್ರು ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಹೊತ್ತು ನಮ್ ಜೊತೆಲಿ ಇದ್ರು ಸಹ ನಮ್ಗೆ ಅಷ್ಟೊಂದು ಸ್ಫೂರ್ತಿ ಕೊಡ್ತಿತ್ತು ಪ್ರಭುಪಾದರ ಸ್ಪರ್ಶ ಅಥವಾ ಅವರ ಮಾರ್ಗದರ್ಶನ. ಮತ್ ಅವರ ಭಕ್ತರ ಪಾಲಿಗೆ ಅವರು ಬಾಳಿನ ಪ್ರಮುಖಗಳಿಗೆ ಅವರೆಲ್ಲ ಹೇಳ್ತಾ ಇದ್ದಾರೆ, ಅವರು ಒಂದು ಜೊತೆಲಿ ಒಡನಾಟ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ತಮ್ಮ ಭಕ್ತರೊಂದಿಗಿನ ಆ ಗಳಿಗೆ ಮತ್ತು ಸ್ಥಳಗಳಿಂದ ಆಚೆಗೆ ತಮ್ಮ ಗಮನವನ್ನು ಚಾಚಿಕೊಂಡಿದ್ರು. ಆದ್ರೆ ಪ್ರಭುಪಾದರ ಯೋಚನೆನೇ ಬೇರೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇವರು
ಅವರು ಒಂದು ಸಂಘವನ್ನ ಆಚರಿಸಿದ್ದಾರೆ. ಆದ್ರೆ ಪ್ರಭುಪಾದದ್ದು ಒಂದು ಅವ್ರ ಒಂದು ಯೋಚನೆನೇ ಬೇರೆ. ಅವ್ರು ಇನ್ನೂ ಆಳವಾದ ವಿಚಾರಗಳು ಬಂದಿದ್ದಾರೆ. ಅವ್ರು ಬರೀ ತನ್ನ ಹೆಂಗೆ ಅಲ್ಲಿ ಒಂದ್ ಯೋಜನೆಗಳಿದೆಯಲ್ಲ ಅದನ್ನ ಹೇಗೆ ನಾನು ಮಾಡ್ತೀನಿ ಅನ್ನೋದೇ ಅವ್ರದ್ದು ಯಾವಾಗ್ಲೂ ಯೋಚನೆ. ಮತ್ತು ಭಕ್ತರಿಗೆ ಅವಳಿಗೆ ಅರ್ಥವಾಗದ ಮಟ್ಟದಲ್ಲಿ ತೀವ್ರವಾಗಿ ಕೃಷ್ಣನ ಪ್ರಾರ್ಥನೆಯಲ್ಲಿ ತೊಡಗಿರುತ್ತಿದ್ದರು. ಇದು ಭಕ್ತರ ಅರಿವಿಗೆ ಬಂದಿತು. ಇದು ಏನೋ ಯೋಚನೆಯಲ್ಲಿ ಇರ್ತಾರೆ ಯಾವಾಗ್ಲೂ ಅಂತ ಅವ್ರಿಗೆ ಭಕ್ತರಿಗೆ ಗೊತ್ತಾಗ್ತಾ ಇರುತ್ತೆ. ಪ್ರಭುಪಾದರು ಹವಾಯಿಯಲ್ಲಿದ್ದಾಗ ಗಿರಿರಾಜನಿಂದ ಪತ್ರ ಬಂದಿತ್ತು. ಆ ಪತ್ರದಿಂದ ಪ್ರಭುಪಾದರಿಗೆ ಚತುರ್ಮತಿಯಾದ ಅಂದ್ರೆ ಗಿರಿರಾಜ ಒಂದು ಲೆಟರ್ ಬರೀತಾರೆ. ಅದರಿಂದ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ಚತುರ್ಮತಿಯಾದ ಅಂದ್ರೆ ಬಹಳ ಇಂಟೆಲಿಜೆಂಟ್ ಇವನಿದಾನೆ ಮಿನಿಸ್ಟ್ರಿಯನ್ ಅವನೇನ್ ಲ್ಯಾಂಡ್ ಓನರ್ ಇದಾನಲ್ಲ ಅವನು ತುಂಬಾ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ನಿರ್ವಾಹಕನ ಸಾಮರ್ಥ್ಯದಲ್ಲಿ ಸಂದೇಹ ಉಂಟಾಯ್ತು. ಅಂದ್ರೆ ಈಗ ವ್ಯವಹಾರದಲ್ಲಿ ಅಂದ್ರೆ ಗಿರಿರಾಜನ್ ಜೊತೆಲಿ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಮೋಸ ನಡೀತಿದೆ ಅಂತ ಅನ್ಸುತ್ತೆ ಅವರಿಗೆ. ಮಿಸ್ಟರ್ ಎನ್ ಅವರಿಗೆ ಅದೇ ತಾನೇ. ಯಾಕೆಂದ್ರೆ ಅವನು 7,500 ರೂಪಾಯಿ ಕೊಟ್ಟಿರ್ತಾನೆ. ಯಾಕೆ ಕೊಟ್ಟಿದೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾರೆ. ಯಾವ ಕಾರಣಕ್ಕೆ ಕೊಟ್ಟೆ ಅಂತ ಕೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ, ನಾವು ವರ್ಷಕ್ಕೆ 2 ಲಕ್ಷ ಅವ್ರಿಗೆ ಕೊಡೋದಿದೆಯಲ್ಲ, ಕೊಡೋದ್ರಲ್ಲಿ ಇದು ಒಂದು ಮೊದಲನೇ ಕಂತಾಗಿ ಒಂದ್ ಕಂತಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಮ್ಗೆ ಅವನು ಇದೇ ಕೊಟ್ಟಿಲ್ಲ ಅಂದ್ರೆ ಸೇಲ್ ಡೀಡು ಅಥವಾ ಸೌಮ್ಯ ಪತ್ರ ಇದೆಲ್ಲ ಅದನ್ನೇ ಕೊಟ್ಟಿಲ್ಲ, ಇನ್ನೂ ಅವರಿಗೆ ಸಿಕ್ಕಿರ್ಲಿಲ್ಲ. ಅದರಿಂದ ಅನಗತ್ಯವಾಗಿ ಮಿಸ್ಟರ್ ಅವರಿಗೆ ಹಣವನ್ನೇಕೆ ಪಾವತಿ ಮಾಡ್ಬೇಕು? ನಮ್ಗಿನ್ನ ಅವನೇನು ಡೀಡೇ ಕೊಟ್ಟಿಲ್ಲ, ಸೇಲ್ ಡೀಡು ಅಥವಾ ನಮ್ಗೆ ಏನ್ ಪೊಸಿಷನ್ ಲೆಟರೇ ಕೊಟ್ಟಿಲ್ಲ. ಏನು ಕೊಡದೆ ಇದೆ ಅವನಿಗೆ ನಾವು ಯಾಕೆ ಹಣ ಕೊಡ್ಬೇಕು? ನೀನು ಅದನ್ನ ಕೊಡ್ಬೇಡ ಅಂತ ಹೇಳ್ತಾರೆ. ಹರೇ ಕೃಷ್ಣ ಬರೀ ಅವರಿಗೆ ಒಂದು ಇದೇ ಯೋಚನೆನೆ ಪಾಪ. ಅಲ್ಲಿ ಮತ್ತೆ ಅವರ ಆಲೋಚನೆಗಳು ಮುಂಬೈ ನೋಡಿ ಎಲ್ಲಾ ಕಡೆಲೂ ಶಂಕುಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ. ಮುಂಬೈ, ಬೃಂದಾವನ ಮತ್ತೆ ಎಲ್ಲಾ ಕಡೆಲೂ ಮಾಡಿದ್ದಾರೆ. ಮತ್ತೆ ಅದ್ ಹೇಗೆ ಮುಂದುವರಿಯುತ್ತೆ, ಹೇಗೆ ನಾವು ಒಂದು ದೇವಾಲಯವನ್ನ ಕಟ್ಟಿಸ್ತೀವಿ ಅನ್ನೋದೇ ಯಾವಾಗ್ಲೂ ಅವ್ರದ್ದೊಂದು ಯೋಚನೆ ಆಗಿರುತ್ತೆ. ಆದ್ರೆ ಅವರ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಬದಲಾಗಿ ಅವರು ಭೇಟಿ ನೀಡಿದ ಪ್ರತಿ ಸ್ಥಳದ ಭಕ್ತರು ಮತ್ತು ಭಕ್ತರಲ್ಲದವರು ಅವರ ಸಂಪೂರ್ಣ ಗಮನದ ಅನುಗ್ರಹ ಪಡೆಯುತ್ತಿದ್ರು. ಅಂದ್ರೆ ಅವರು ಯೋಚನೆ ಮಾಡ್ತಾರೆ, ಆದ್ರೆ ಇದನ್ನ ಮೇಲೆ ತೋರ್ಸ್ಕೊಳ್ತಾ ಇರಲ್ಲ. ಅವ್ರ ಒಂದು ಇದನ್ನ ಎಲ್ಲಾರು ಅನುಗ್ರಹ ಪಡಿತಾರೆ. ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಆದ್ರೆ ತಮ್ಮಲ್ಲಿರೋ ಭಾವನೆಗಳನ್ನ ಒಂದ್ ಮೇಲೆ ತೋರ್ಸ್ಕೊಳ್ತಾ ಇರಲ್ಲ ಅಂತ. ಅದೇ ಭಕ್ತರು ಏನ್ ಮಾಡ್ತಾ ಇರ್ತಾರೆ, ಅವರ ಸಂಪೂರ್ಣ ಗಮನದ ಅನುಗ್ರಹ ಪಡೆಯುತ್ತಿದ್ದರು. ಶ್ರೀಮದ್ ಭಾಗವತ ಬಗ್ಗೆ ಪ್ರವಚನ ನೀಡುವಾಗ ಅವರು ತದೇಕ ಚಿತ್ತರಾಗುತ್ತಿದ್ದರು. ಮತ್ತು ಒಬ್ಬ ಅತಿಥಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಕಾಸಿಡುವಾಗ ಅವರು ಸಂಪೂರ್ಣ ಅದರಲ್ಲಿ ತೊಡಗಿಕೊಳ್ಳುತ್ತಿದ್ರು. ಅಂದ್ರೆ ಅವರಲ್ಲಿ ಎಷ್ಟೇ ಯೋಚನೆಗಳಿದೆ, ಆದ್ರೆ ಅವ್ರು ಯಾವಾಗ ಏನೇನ್ ಕೆಲಸ ಮಾಡ್ತಾ ಇದ್ರು ಪರ್ಫೆಕ್ಟ್ ಆಗಿ ಮಾಡ್ತಿದ್ರು. ಯಾರ ಜೊತೆ ಎಲ್ಲ ಮಾತಾಡ್ತಿರ್ಲಿ ಅಥವಾ ಪ್ರವಚನ ಮಾಡ್ತಾ ಇಲ್ಲಿ ಏನೇ ಮಾಡ್ತಾ ಇಲ್ಲಿ ಅವ್ರು ಆ ವಿಷಯದಲ್ಲಿ ಇರ್ತಾರೆ ಅಷ್ಟೇ ಹೊರತಾಗಿ ಅವರಲ್ಲಿರೋ ಒಂದು ಏನೇನು ಯೋಚನೆಗಳಿಲ್ಲ ಅದ್ ಯಾವ್ದು ಅವ್ರಿಗೆ ಅಡ್ಡಿ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ. ಅವರು ಸಂಪೂರ್ಣ ಅದ್ರಲ್ಲಿ ಅವರು ಅನೇಕ ವ್ಯಕ್ತಿಗಳ ಮತ್ತು ಜಗತ್ತಿನಾದ್ಯಂತ ಅನೇಕ ಕಾರ್ಯಭಾರಗಳ ಜವಾಬ್ದಾರಿಯನ್ನು ವಹಿಸಿ ಅವುಗಳನ್ನು ಸೊಗಸಾಗಿ ನಿರ್ವಹಿಸುತ್ತಿದ್ರು. ಅಂದ್ರೆ ಎಷ್ಟು ತರ ಒಂದು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದಾರಲ್ಲ ಅದನ್ನ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಮುಂಜಾನೆ ವಾಯುವಾರ ಸಮಯದಲ್ಲಿ ಅಥವಾ ದೇವಾಲಯದಲ್ಲಿ ಅವರು ತಮ್ಮ ಭಕ್ತರ ಎದುರಿಗೆ ಮುಂಜಾನೆ ಅರಳಿದ ಅಂದ್ರೆ ಇಷ್ಟೆಲ್ಲಾ ಅವರಲ್ಲಿ ಯೋಚನೆ ಇದ್ರು ಸಹ ಪ್ರತಿದಿನ ಬೆಳಗ್ಗೆ ಅವರು ಬಂದಾಗ ಒಂದು ಅರಳಿದ ತಾವರೆಯಂತೆ ಹೂವಿನಂತೆ ಲವಲವಿಕೆಯಿಂದ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಇವೆಲ್ಲವೂ ಕೃಷ್ಣನ ಭಕ್ತಿಯಲ್ಲಿ ಅವರಿಗಿದ್ದ ನಿಷ್ಠಾತ ಸ್ವಭಾವಕ್ಕೆ ನಿದರ್ಶನ. ಯಾಕೆ ಅಂತ ಹೇಳಿದ್ರೆ ಅವ್ರು ಅಷ್ಟೊಂದು ಕೃಷ್ಣನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ, ಅಷ್ಟೊಂದು ನಿಷ್ಠಾತವಾಗಿ ಸ್ವಭಾವಕ್ಕೆ ಅವರಿಗೆ ಇದೆಲ್ಲ ಒಂದರ ಸಾಕ್ಷಿ ತರ. ಎಷ್ಟು ಅವರು ಭಗವಂತನನ್ನ ವ್ಯಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಲವಲವಿಕೆನ ನಮ್ಗೆ ನೋಡಿದಾಗ ಗೊತ್ತಾಗ್ತಿತ್ತು ಅಂತೆ. ಅವರು ಸರಳರು ಮತ್ತು ಮುಕ್ತ ಮನಸ್ಸಿನವರು ಆಗಿದ್ರು. ಅವರ ಉದ್ದೇಶವು ಎಷ್ಟು ಪರಿಶುದ್ಧವಾಗಿತ್ತೆಂದರೆ ಅದು ಎಲ್ಲರಿಗೂ ಸ್ವಯಂ ವೇದವಾಗುವಂತಿತ್ತು. ಅಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗ್ತಿತ್ತು ಎಲ್ಲರಿಗೂ. ಆದರೂ ಅವರು ಯಾರಿಗೂ ತೋರದಷ್ಟು ಗಂಭೀರರಾಗಿ ಆಗಿದ್ದರು. ಅವರು ಹಾಂಗ್ಕಾಂಗ್ ನಲ್ಲಿ ತಮ್ಮ ಇಬ್ಬರು ಶಿಷ್ಯರೊಂದಿಗೆ ಎಲಿವೇಟರ್ ನಲ್ಲಿ ಮೇಲಿರ್ತಿರಲಿ ಅಥವಾ ಜಪಾನಿನ ಸಂಸ್ಕೃತಿ ವಿವರಗಳನ್ನು ಅಂದ್ರೆ ಏನೇ ಕೆಲಸ ಮಾಡ್ತಾ ಇಲ್ಲಿ ಅಂತ ಅವ್ರು ಹಾಂಗ್ಕಾಂಗ್ ನಲ್ಲಿ ಎಲ್ಲೋ ಒಂದು ಎಲಿವೇಟರ್ ನಲ್ಲಿ ಹೋಗ್ತಾ ಇಲ್ಲಿ ಅಥವಾ ಅವ್ರ ಜಪಾನಿ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇಲ್ಲಿ ಅಥವಾ ಹವಾಯಿದು ಒಂದು ಕಡಲ್ ತೀರದಲ್ಲಿ ಇರ್ಲಿ, ಏನಾರ ಮಾಡ್ತಾ ಇಲ್ಲಿ ಅವ್ರು ಯಾವಾಗ್ಲೂ ಸಹ ಕೃಷ್ಣನ ಸೇವೆಯಲ್ಲೇ ಅವರ ಮನಸ್ಸು ತೊಡಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಸದಾ ಕಾಲವು ಕೃಷ್ಣನಲ್ಲೇ ಇತ್ತು. ಎಷ್ಟು ಒಂದು ಪ್ರಾಬ್ಲಮ್ಸ್ ಇದ್ರು ಸಹ ಅವ್ರು ಯಾವಾಗ್ಲೂ ಅದನ್ನ ತೋರ್ಸ್ಕೊಳ್ತಾ ಇರ್ಲಿಲ್ಲ. ಬಟ್ ಇದು ಅಷ್ಟೊಂದು ಖುಷಿಯಾಗಿರ್ತಿದ್ರು, ಅಷ್ಟೊಂದು ಸಂತೋಷವಾಗಿ ಇರ್ತಿದ್ರು ಎಲ್ಲ ಜೊತೆಗೂ ಅಂತ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಂಡಿಂಗ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲ ಭಕ್ತ ಕೋಟಿಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ.